ಎಲ್ಆರ್ ಪದವಡು ನಿರ್ಮಾಣ ಆಯ್ನ ಅಂಬ್ಲಮಗರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡದ ಉದ್ದೀಪನ ಅಂಚನೆ ಗ್ರಾಮದ 32 SC/ST ಕುಟುಂಬಗ ನೀರ್ದ ಟ್ಯಾಂಕ್ ವಿತರಣೆ ಕಾರ್ಯಕ್ರಮ ಐತಾರ್ ನಡೆದನು. ಶಾಸಕಿ ಶ್ರೀ ಯುಟಿ ಖಾದರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡವನ್ನು ಉದ್ದೀಪನ ಮಾಡಿದರು. ಅಂಚನೆ ಪರಿಶಿಷ್ಟ ಜಾತಿ ಪಂಗಡದ ಕುಟುಂಬಗ ನೀರ್ದ ಟ್ಯಾಂಕ್ ಅನ್ನು ವಿತರಣೆ ಮಾಡ್ತಾರೆ. ಗ್ರಾಮೀಣ ಭಾಗದ ಜನಕ್ಲೆಗ್ಲ ಆರೋಗ್ಯ ಖಾತವನ್ನು ನಿಟ್ಟಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸುಸಜ್ಜಿತ ಮಲ್ತದ. ಇನಿ ಉಂಡಾದುಪ್ಪುನ ಕೊರೋನಾ ಸೋಂಕುಗು ಮಾತೆರ್ಲ ಪೋಡ್ತುಂಡ ಚಿಕಿತ್ಸೆ ಕೊಟ್ಟನ ವೈದ್ಯರು ದಾದ ಮಲ್ಪಡು. ಸೋಂಕಿತರನ್ನು ಭಯೋತ್ಪಾದಕರ್ಲಕ ತೂವಂದೆ ಧೈರ್ಯ ದಿಂಚಾವನ ಬೇಲೆ ಮಲ್ಪಡು ಪಂಡದ ಶಾಸಕರ ಶ್ರೀ ಯುಟಿ ಖಾದರ್ ತಿಳಿಪಾಯರು. ನನಗೆ ಬಹುಶಃ ಅಮ್ಲಮಗೂರು ಗ್ರಾಮ ಅಂತ ಹೇಳಿ ನಾವು ಅತ್ಯಂತ ಹೆಚ್ಚಿನ ಪ್ರೀತಿ ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ 10 ವರ್ಷಗಳ ಹಿಂದೆ ಅತ್ಯಂತ ಕುಗ್ರಾಮ ಯಾವುದು ಅಂತ ಹೇಳಿದರೆ ಅದು ಅಮ್ಲಮಗೂರು ಆಗಿತ್ತು. ಯಾವುದೇ ಒಂದು ರಸ್ತೆ ಮಾತ್ರ ಬೇರೆ ಇರಲಿಲ್ಲ. ಆವಾಗ ಸುಗ್ರಾಮ ಒಂದು ಯೋಜನೆಯನ್ನು ಅವತ್ತು ಅಸಂಘರ್ಷ ಕಾಲ ಬಂದಾಗ 20 ಲಕ್ಷ ಬಂದಾಗ ಯಾವ ಒಂದು ಗ್ರಾಮವನ್ನು ಕೊಡಬೇಕಂತ ಹೇಳಿದಾಗ ತಂದೆ ಶಾಸಕರಾಗಿದ್ದು ಅವಾಗ ಕೊಟ್ಟದ್ದು ಅಮ್ಲಮಗೂರನ್ನು. ಅಲ್ಲಿ ಏನಿಲ್ಲ, ಅಭಿವೃದ್ಧಿ ಆಗಲಿಲ್ಲ, ಅಲ್ಲಿಂದ ಪ್ರಾರಂಭ ಆಗಲಿ ಅಂತೇಳಿ ಫಸ್ಟಿಗೆ ಸುಗ್ರಾಮ ಯೋಜನೆ ಬಹುಶಃ ಅವತ್ತು ಆ ಯೋಜನೆ ಇಲ್ಲಿಗೆ ಅಮ್ಲಮಗೂರು ಬರುವಂಥ ವಿಚಾರ ಆಯಿತು. ತದನಂತರ ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ಈ ಒಂದು ಗ್ರಾಮ ಅತ್ಯಂತ ಅಭಿವೃದ್ಧಿಯ ಗ್ರಾಮವಾಗಿ ಇವತ್ತು ಪರಿವರ್ತನೆ ಆಗಿದೆ. ಯಾವುದೇ ಕೊರತೆ ಇಲ್ಲದಂಥ ವಿಚಾರ. ನಿಮಗೆ ಪ್ರೈಮರಿ ಶಾಲೆ, ಹೈಸ್ಕೂಲ್ ಶಾಲೆ, ಆಸ್ಪತ್ರೆ, ಗ್ರೌಂಡು ಮತ್ತು ಉತ್ತಮವಾದ ಎಲ್ಲ ರೀತಿಯ ಇವತ್ತು ಸ್ಮಶಾನ, ದಫನ್ ಚರ್ಚೆ ಇವತ್ತು ಮೂಲಭೂತ ಸೌಕರ್ಯ ಇರುವಂಥ ಎಲ್ಲ ಇವತ್ತು ಗ್ರಾಮವಾಗಿ ಇವತ್ತು ಅಮ್ಲಮಗೂರು ಇವತ್ತು ಪರಿವರ್ತನೆ ಆಗಿದೆ. ಇದಕ್ಕಾಗಿ ಹಿಂದಿನ ಅಧ್ಯಕ್ಷರು, ಹಿಂದಿನ ತಾಲೂಕು ಸದಸ್ಯರು, ಎಲ್ಲ ಜನಪ್ರಿಯ ಜಿಲ್ಲಾ ಸದಸ್ಯರು ಎಲ್ಲ ನಾವು ಇವತ್ತು ಅಭಿನಂದಿಸುವ ವಿಚಾರ ಇವತ್ತು ಬೇಕಾಗ್ತದೆ. ಬಹುಶಃ ಹಿಂದೆ ಇದ್ದಾಗ ಸೋಷನ್ ಶೆಟ್ಟರ್ ಹೇಳ್ತಾ ಇದ್ರು, 300 ಮತ್ತು ಅಮ್ಲಮಗೂರಿಗೆ ಕನೆಕ್ಷನ್ ಇರಲಿಲ್ಲ, ಅಲ್ಲಿ ಬೋಟಲ್ಲಿ ಬರ್ತಾ ಇದ್ದು ಇವರೆಲ್ಲ ಮಬ್ಬುಕರಗೆ ಹೇಳ್ತಾ ಇದ್ರು. ಆ ಬ್ರಿಡ್ಜ್ ಅವತ್ತು ನಿರ್ಮಾಣ ಮಾಡಿದ್ರು. ನನ್ನ ತಂದೆ ಶಾಸಕರಾಗಿದ್ದಾಗ 78ರಲ್ಲಿ ಆ ಬ್ರಿಡ್ಜ್ ಮಾಡಿ ಇವತ್ತು ಕನೆಕ್ಷನ್ ಆಗುವಂಥ ವಿಚಾರ ಅವತ್ತು ಆಯಿತು 300ಗೆ ಮತ್ತು ಇದಕ್ಕೆ. ರೆಂಜಾಡಿ ಮತ್ತು ಅಮ್ಲಮಗೂರಿಗೆ ಕನೆಕ್ಷನ್ ಇರಲಿಲ್ಲ. ಆ ತೋಡಿಗೆ ರೆಂಜಾಡಿ ಬ್ರಿಡ್ಜನ್ನು ಕೂಡ ಅವತ್ತು ನನ್ನ ತಂದೆ ಶಾಸಕರಾಗಿದ್ದಾಗ ಈ ಬ್ರಿಡ್ಜನ್ನು ಕಟ್ಟಿದರು. ಹರೇಕಲೆಗೆ ಅವತ್ತು ರಸ್ತೆ ಇರಲಿಲ್ಲ. ಆ ರಸ್ತೆ ನಿರ್ಮಾಣ ಮಾಡಿದ ಅಲ್ಲಿ ಗಡವು ತನಕ ಬಹುಶಃ ತಂದೆಯರು ಮಾಡಿದರು. ತದನಂತರ ಅಲ್ಲಿಂದ ಇಲ್ಲಿ ತನಕ ಕೂಡ ಇವತ್ತು ಸಂಪೂರ್ಣವಾದ ರಸ್ತೆ ಆಗಿದೆ. ಅವತ್ತು ಬಹುಶಃ ನಾನು ಶಾಸಕನಾಗಿ ಬಂದ ಸಂದರ್ಭದಲ್ಲಿ ಬರೀ ಜಲ್ಲಿ ಇಡೀ ಪ್ರಮುಖವಾದ ರಸ್ತೆ ಜಲ್ಲಿ ರಸ್ತೆಯಾಗಿ ಇದರಲ್ಲಿ ನಮ್ಮ ಇದ್ದಿನ ಬರಗಾಲ ಜಲ್ಲಿ ಆಯಿತು. ಜಯರಾಮ್ ಶೆಟ್ಟರ್ ಗಾಳಿ ಸ್ವಲ್ಪ ಬ್ರಿಡ್ಜ್ ತನಕ ಡಾಮರ್ ಆಗುವಂಥ ಪರಿಸ್ಥಿತಿ ಇಲ್ಲಿ ಯಾವುದು ಕೂಡ ಯಾವುದು ಇಲ್ಲಿ ಪರಿಸ್ಥಿತಿ ಇರಲಿಲ್ಲ. ಆದರೆ ಇವತ್ತು ಅತ್ಯಂತ ಅಗಲೀಕರಣಗೊಳಿಸಿ ಇಡೀ ಸುಸಜ್ಜಿತವಾದ ಪ್ರಮುಖವಾದ ರಸ್ತೆ ಎಲ್ಲ ಕಡೆಗೂ ಸುತ್ತಾಡುವಂಥದ್ದು. ಅದಲ್ಲದೆ ಎಲ್ಲ ಮತ್ತೆ ಎಲ್ಲ ಕೂಡ ಮೆಟ್ಟಿಲತ್ತಿ ಹೋಗ್ತಾ ಇದ್ರು ಜನರು. ಎಲ್ಲ ಗುಡ್ಡೆಗೆ ಮೆಟ್ಟಿಲು. ಈಗ ಮೆಟ್ಟಿಲಿರುವಂಥ ಪ್ರದೇಶ ಎಲ್ಲ ಕೂಡ ರಸ್ತೆ ಆಗಿ ಮೆಟ್ಟಿಲಿದ್ದದಲ್ಲಿ ಹೋಗಿ ಇವತ್ತು ಕಾಂಕ್ರೀಟ್ನ ರಸ್ತೆ ಆಗುವಂಥ ವಿಚಾರ ಇವತ್ತು ಆಗಿದೆ. ಗಟ್ಟಿಗೋದಿಗೆ ಸಂಬಂಧಪಟ್ಟ ನಮ್ಗೆ ಗೊತ್ತಿದೆ. ನಾನು ಫಸ್ಟ್ ಬಂದಾಗ ನನ್ನ ಜೀಪ್ ಅಲ್ಲಿ ನಿಮ್ಮ ವಿಠಲನಲ್ಲಿ ಟರ್ನ್ ಆಗುವಲ್ಲಿ ಗುಂಡಿಗೆ ಬಿದ್ದು ನಾನು ಮತ್ತು ಡೆನ್ನಿಸ್ ಡಿಸೋಜ ಜಿಲ್ಲಾ ಅವತ್ತಿನ ಡೆನ್ನಿಸ್ ಡಿಸೋಜ ಬಂದದ್ದು. ಅವರ ಟೆಂಪೋ ಟ್ರ್ಯಾಕ್ಸಲ್ಲಿ ಬಂದಾಗ ಅದು ಬಿದ್ದು ಮತ್ತೆ ಅದನ್ನು ಮೇಲೆ ಹಾಕ್ಲಿಕ್ಕೆ ಭಾಳ ಕಷ್ಟದ ಪರಿಸ್ಥಿತಿ. ಅವತ್ತು ನನಗೆ ಫಸ್ಟ್ ಮೋನಕನವ್ರ ಪರಿಚಯ ಎಲ್ಲಿ ಆಯಿತು ಅಂತ ಹೇಳಿದರೆ ಬಸ್ತಿಗಟ್ಟೆದು ಬಹುಶಃ ಅವತ್ತು ತಂದೆ ಶಾಸಕರಾಗಿದ್ದು ರೈಮಾಕ ತಾಲೂಕು ಪಂಚಾಯತ್ ಸದಸ್ಯರು, ಸೋಷನ್ ತಾಲೂಕು ಸದಸ್ಯರು. ಇಲ್ಲಿ ಬಸ್ತಿಗಟ್ಟೆ ರಸ್ತೆ ಮಣ್ಣಾಕುವಂಥ ಕಾಂಟ್ರಾಕ್ಟ್ ಬಹುಶಃ ಇವತ್ತು ಇವರಿದ್ದದ್ದು. ಆ ಸಂದರ್ಭ ನಾನು ಮುಸ್ತಫಾ ನಡ್ಕೊಂಡು ಹೋಗೋ ಬಹುಶಃ ಇವರಲ್ಲಿ ಆ ಒಂದು ಕೆಲಸ ಎಲ್ಲ ಆಗ್ತಾ ಇದೆ. ಇವತ್ತು ಅಂಥ ರಸ್ತೆಗಳು ನೋಡಿ, ಇಡೀ ನಿಮ್ಮ ಗಟ್ಟಿಗುತ್ತು ಅಲ್ಲೇ ತನಕ ಕೂಡ ಸಂಪೂರ್ಣವಾಗಿ ಇವತ್ತು ಕಾಂಕ್ರೀಟೀಕರಣ ಆಗಿದೆ, ಡಾಮರೀಕರಣ ಆಗಿದೆ. ಎಲ್ಲ ನಿಮ್ಮ ಅಡ್ಡ ರಸ್ತೆಗಳು ಎಲ್ಲವೂ ಕೂಡ ಇವತ್ತು ಅಭಿವೃದ್ಧಿ ಆಗುವ ವಿಚಾರ ಇವತ್ತು ಆಗಿದೆ. ಆಸ್ಪತ್ರೆ ಆಗಿದೆ, ಶಾಲೆಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಈಗ ನಿಮ್ಮ ಬಹುಶಃ ಕಾಣ್ತಾ ಇದೆ. ನಿಮಗೆ ಕೆಲಸ ಇವತ್ತು ನಡೀತಾ ಇದೆ. ನಿಮ್ಮ ಕೊಣ ಜಾಗಗಳೆಲ್ಲ ಹೋದರೆ ನಿಮಗೆಲ್ಲ ಇವತ್ತು ಕಾಣ್ಬೋದು ಯಾವ ರೀತಿ 220 ಕೋಟಿ ರೂಪಾಯಿಯಲ್ಲಿ
ಯಾವ ರೀತಿ ಅದು ಕೆಲಸ ಕಾರ್ಯಗಳು ಬಹುಶಃ ಇಡೀ ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಅತ್ಯಂತ ನಗರ ಬಿಟ್ಟು ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ನೀರಿನ ಕೆಲಸ ಇಲ್ಲಿ ಆಗುವುದಿದ್ರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಇದೆಲ್ಲ ಆಗಲಿಕ್ಕೆ ನನಗೆ ನನ್ನ ಕ್ಷೇತ್ರ ಜನಸಾಮಾನ್ಯ ಕಾರಣ. ನೀವು ನನ್ನ ಅತ್ಯಧಿಕ ಬಹುಮತ ಗೆಲ್ಲಿಸಿದ ಕಾರಣ ನನ್ನನ್ನು ಫಸ್ಟ್ ಆರೋಗ್ಯ ಸಚಿವನಾಗಿ ಮಾಡಿದರು. ಆರೋಗ್ಯ ಸಚಿವನಾಗಿ ಮಾಡಿದಾಗ ಹಲವಾರು ಯೋಜನೆಗಳು, ಇವತ್ತು ಸಾಂತ್ವನ ಯೋಜನೆ ನಾನು ಮತ್ತು ಉಮೇಶ್ ಜೊತೆಗೆ ನಿಂತು ನಾನೇ ಹೆಸರು ಕೊಟ್ಟದ್ದು ಸ್ವಂತನ ಅಂತ ಹೇಳಿ, ವಿಜಯವಾಹಿನಿಯ ನಮ್ಮ ಪತ್ರಿಕಾ ಮಿತ್ರರು ಅವರ ಹೆಸರು ಕೇಳಿದಾಗ ಸ್ವಂತನ ಅಂತ ಹೇಳಿ ಆ ಒಂದು ಯೋಜನೆ ಇವತ್ತು ಅದನ್ನು ನಿಲ್ಲಿಸಿದ್ದಾರೆ ಮೊನ್ನೆ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೆವು. ಅದು ಆರೋಗ್ಯಶ್ರೀ ಯೋಜನೆಯಲ್ಲಿ, ದಂತಭಾಗ್ಯ ಯೋಜನೆಯಲ್ಲಿ, ನಮ್ಮ ಹರಿಸ್ವಂತವನ ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆ ಇಡೀ ರಾಜ್ಯಕ್ಕೆ ತರುವಂಥ ಅವಕಾಶ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಇವತ್ತು ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೆಲ್ಲಾಕಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ಬೇಕಾಗುವಂಥ 24 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಇವತ್ತು ಕೋವಿಡ್ ಆಸ್ಪತ್ರೆ ಆಗಿ ಇವತ್ತು ಆಯುರ್ವೇದಿಕ್ ಆಸ್ಪತ್ರೆ 50 ಬೆಡ್ ಇದು ಆಯುರ್ವೇದಿಕ್ ಆಸ್ಪತ್ರೆ. ಇದೆಲ್ಲವೂ ಕೂಡ ಅವತ್ತು ನಾನೇ ಮಂತ್ರಿ ಆದಾಗ ಇವತ್ತು ನಮ್ಮ ಜಿಲ್ಲಾ ಮಟ್ಟಕ್ಕೆ ಬಿಡುಗಡೆ ಮಾಡುವಂಥ ಒಂದು ವಿಚಾರ. ಇವತ್ತು ನೀನು ಉದ್ಯಾನ ನೋಡಿದೆ ಆ ಸ್ಮಾರ್ಟ್ ಇದರಲ್ಲಿ ನಾನೇ ಅರ್ಬನ್ ಸಚಿವನಾಗಿದ್ದಾಗ ಅದಕ್ಕೆ ಸ್ಮಾರ್ಟ್ ಸಿಟಿಯಲ್ಲಿ ದುಡ್ಡು ಕೂಡ ಇಟ್ಟು ಇದು ನನಗೆ ನೀನದು ನೋಡುವಾಗ ಭಾಳ ಖುಷಿಯಾಯಿತು. ಯಾಕೆ ಅವತ್ತು ಮಾಡಿದಂಥ ಯೋಜನೆಗಳು ಇವತ್ತು ಜನರಿಗೆ ಇವತ್ತು ಪ್ರಾರಂಭ ಆಗ್ತದೆ. ನಾನು ಅರ್ಬನ್ ಡೆವಲಪ್ ಮಿನಿಸ್ಟರ್ ಆಗಿ ಫಸ್ಟ್ ಒಂದು ಮೀಟಿಂಗ್ ಮಾಡಿದಾಗ ಚರ್ಚೆ ಮಾಡಿದೆ. ಎಲ್ಲ ರೋಡ್ ನಾವು ಮಂಗಳೂರು ಮಾಡ್ತೀವಿ, ನೀವು ಕದ್ರಿ ಪಾರ್ಕ್ ಮುಖ್ಯ ರಸ್ತೆಯನ್ನು ಆಗಲಿಲ್ಲ ಅಂತೇಳಿ ಅವತ್ತೇ 10.5 ಕೋಟಿ ಪ್ಲ್ಯಾನ್ ಮಾಡಿ ಬಹುಶಃ ಇವತ್ತು ಕೆಲಸ ಇವತ್ತು ಅತ್ಯಂತ ಸ್ಮಾರ್ಟ್ ರಸ್ತೆ ಆಗೋದನ್ನು ಅವತ್ತೇ ಪ್ಲ್ಯಾನ್ ಮಾಡಿದಾಗ ಸುಪ್ರೀತಾಲು ಅದನ್ನು ನಾನು ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದೆವು. ನಾನೇ ರಾತ್ರಿ 12 ಗಂಟೆ ಕೂತ್ಕೊಂಡು ಡಿಸೈನ್ ಕೊಟ್ಟು ಎಲ್ಲೆಲ್ಲಿ ಶಾಪ್ ಬರಬೇಕು, ಹೇಗೆ ಬರಬೇಕಂತೇಳಿ ಸುಪ್ರೀತಾಲು ಮತ್ತು ನಮ್ಮ ಪೈ ಅವರದನ್ನು ಡಿಸೈನ್ ಮಾಡಿದ್ದು. ಇವತ್ತು ಅಲ್ಲಿ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಟೀಕೆಗಳು ಸಾಯ್ತೇವೆ, ಎಷ್ಟೇ ಟೀಕೆ ಬಂದರೆ ಅದಕ್ಕೆ ಸಾವು ಉಂಟು, ಟೀಕೆಗೆ ಸಾವು ಉಂಟು. ನೀವು ಮಾಡಿದ ಕೆಲಸಕ್ಕೆ ಸಾವು ಇಲ್ಲ, ಅದು ಶಾಶ್ವತವಾಗಿ ನಿಂತೇ ನಿಲ್ಲೊಂದು ವಿಚಾರ ಇವತ್ತು ಆಗ್ತದೆ. ಇದು ನಾವು ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಟೀಕೆನೆಲ್ಲ ಬದಿಗಿಟ್ಟು ನೀವು ಕೆಲಸವನ್ನು ಉತ್ತಮ ರೀತಿ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಲಿ. ಬಹುಶಃ ನನಗೆ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಬಚ್ಚಬೈಲಿ ಆರೋಗ್ಯ ಕೇಂದ್ರ ಇರಲಿ, ನಾಟಕಲ್ಲಿ ಇರಲಿ, ನಮ್ಮ ಕುರ್ನಾಡ ಮಂಚಿ ಇರಲಿ, ಅದೇ ರೀತಿ ಮುಲ್ಕಿಯಲ್ಲಿ ಇರಲಿ, ಇವತ್ತು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಇವತ್ತು ಬೆಂಗ್ರೆಯಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಸುಳ್ಯ ತಾಲೂಕು ಆಸ್ಪತ್ರೆ, ಪುತ್ತೂರು ಇದನ್ನು ಅಭಿವೃದ್ಧಿಪಡಿಸುವಂಥದ್ದು, ಉಪ್ಪಿನಂಗಲ್ಲಿ ನೂತನವಾದ ಆಸ್ಪತ್ರೆ, ಕಡಬದಲ್ಲಿ ನೂತನವಾದ ಆಸ್ಪತ್ರೆ, ಕೊಕ್ಕಡದಲ್ಲಿ ಎಲ್ಲ ನಾನು ಆರೋಗ್ಯ ಸಚಿವನಾಗಿದ್ದಾಗ ಸಂಪೂರ್ಣವಾಗಿ ಈ ಜಿಲ್ಲೆಗೆ ಬಹುಶಃ ಬಿಡುಗಡೆ ಆಗುವಂಥ ಒಂದು ಭಾಗ್ಯ ಅವತ್ತು ನಮಗೆ ಸಿಕ್ಕಿದಂಥ ಸಂದರ್ಭ. ಇವತ್ತು ಬಹುಶಃ ಇಲ್ಲಿ ಉತ್ತಮವಾಗಿ ಇವತ್ತು ಒಂದು ಆಸ್ಪತ್ರೆ ಇವತ್ತು ನಡೀತಾ ಇದೆ. ಪ್ರಾಥಮಿಕ ಆರೋಗ್ಯ ಅಂತ ಹೇಳಿದರೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಣ್ಣ ಪುಟ್ಟ ರೋಗಕ್ಕೆ ಸಿಕ್ಕುವಂಥ ಒಂದು ವ್ಯವಸ್ಥೆ. ಸಮುದಾಯ ಆರೋಗ್ಯಕ್ಕೆ ಅಂತ ಹೇಳಿದರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟಿದ್ದು ಅಲ್ಲಿ ಡೆಲಿವರಿ ಇನ್ನಿತರ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ. ತಾಲೂಕು ಆಸ್ಪತ್ರೆ ಅಂದರೆ ಅದು ಒಂದು ಹೆಜ್ಜೆ, ಕೈ ಫ್ರ್ಯಾಕ್ಚರ್, ತಲೆ ನೋವು, ಸಣ್ಣ ಸಣ್ಣ ಆಪರೇಷನ್ ಆಗುವ ತಾಲೂಕು ಮಟ್ಟದ ಆಸ್ಪತ್ರೆ. ಜಿಲ್ಲಾ ಮಟ್ಟದ ಆಸ್ಪತ್ರೆ ಜಿಲ್ಲೆಗೆ ದೊಡ್ಡ ದೊಡ್ಡ ರೋಗಗಳಿಗೆ, ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇವತ್ತು ಕಿಡ್ನಿ, ಕ್ಯಾನ್ಸರ್, ಲಂಗ್ಸ್ ಹಾಗೂ ನಮ್ಮ ಹಾರ್ಟ್ಗೆಲ್ಲ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮ ಜಿಲ್ಲೆಯಲ್ಲಿ ಅವತ್ತು ನಾವು ಜಿಲ್ಲಾ ಆಸ್ಪತ್ರೆ ಇದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲಿಯೂ ಇಲ್ಲ. ಇವತ್ತು ಹಾರ್ಟ್ ಆಗಿರಲಿ, ಕ್ಯಾನ್ಸರ್ ಆಗಿರಲಿ, ಕಿಡ್ನಿ ಇದಕ್ಕೇನು ಸಂಬಂಧಪಟ್ಟ ಹೋಗಬೇಕು, ಪ್ರೈವೇಟಿಗೆ ಹೋಗಬೇಕಿತ್ತು, ಅಲ್ಲಿ 5-6 ಲಕ್ಷ ಚಾರ್ಜ್ ಮಾಡ್ತಿದ್ರು. ಅದಕ್ಕಾಗಿ ನಾವು ಸರ್ಕಾರಿ ಬಡವರು BPL ಕಾರ್ಡ್ ಹೋಲ್ದಾರರು ಪ್ರೈವೇಟ್ ಆಸ್ಪತ್ರೆ ಕೂಡ ಉಚಿತವಾಗಿ ಸ್ಕೀಮ್ ತಂದೋದು ಅವತ್ತು ನಾವು ಅದಕ್ಕೆ ಉದ್ದೇಶ ಮುಖಾಂತರ ತರುವಂಥ ಕೆಲಸ ಇವತ್ತು ಆಯಿತು. ಅದನ್ನೆಲ್ಲ ಬಹುಶಃ ಇದಾದ ನಂತರ ನನಗೆ ಭಾಳ ಸಂತೋಷ ಆಯಿತು. ಸಿದ್ದರಾಮಯ್ಯ ಒಂದು ದಿವಸ ಕರೆದು ಬೆಳಿಗ್ಗೆ ಹೇಳಿದರು, ಇವತ್ತು ರಮೇಶ್ ಕುಮಾರ್ ಅವರಿಗೆ ಆರೋಗ್ಯ ಸಚಿವ ಕೊಡ್ತಾ ಇದ್ದೇನೆ, ನಿಮಗೆ ದಿನೇಶ್ ಗುಂಡೂರವರ ನಮ್ಮ ಆಹಾರ ಮತ್ತು ನಾಗರಿಕ ಸಚಿವ ನೀವು ತಗೊಳ್ಳಂತೇಳಿ. ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ಮುಂದುವರಿಸಿದ್ರು. ನಾನು ಆಯ್ತು ಅಂದ ತಕ್ಷಣ ಒಪ್ಪಿದ್ದೆ. ಯಾಕಂತ ಹೇಳಿದರೆ ನನಗೆ ಹಿಂದಿನ ಸರ್ಕಾರ ಭಾಳಷ್ಟು ಕಾರ್ಡ್ ಯಾರಿಗೂ ಕೂಡ ಕೊಡಲಿಲ್ಲ. ನಿಮ್ಗೆ ಗೊತ್ತಿದೆ ಹಿಂದೆ ಕಾರ್ಡ್ ಹೇಗಿದೆ, ಒಮ್ಮೆ ಚೀಟ್ ಕೊಡೋದು, ಒಮ್ಮೆ ನೀವು ಎಂಥ ಟೆಸ್ಟ್ ಪೇಪರ್ಲಿ ಅಗ್ರಿಮೆಂಟ್ ಬರೆದು ಕೊಡೋದು, ಇನ್ನೊಂದು ಟೋಕನ್ ಕೊಡೋದು, ಮತ್ತು ಅದು ರದ್ದುಪಡಿಸುವುದು, ಮತ್ತು BPL ಆಗಬೇಕಾದ್ರೆ ನಿಮ್ಮ ಹತ್ರ ಏನೂ ಇರಬಾರ್ದು. ಒಂದು ಬೈಕ್ ಇದ್ರೂ ಕೂಡ APL, ಒಂದು TV ಇದ್ರೂ ಕೂಡ ಒಂದು APL, ಅವನಿಗೆ ಸ್ವಲ್ಪ ಒಂದು 25-30 ಸಾವಿರ ಇನ್ಕಮ್ ತಿಂಗಳಿಗಿದ್ರೂ ಕೂಡ APL ಆಗುವಂಥ ಪರಿಸ್ಥಿತಿ ಇತ್ತು ಆ ಇದರಲ್ಲಿ. ನಾನು ಇದನ್ನು ಯಾಕೆ ನಮಗೆ ಎಲ್ಲ ನಾವು ಮಾಡ್ತೀನಿ, ದೊಡ್ಡ ಕಾರ್ಡ್ ಕೊಡಲಿಕ್ಕೆ ಏನು ದೊಡ್ಡ ಸಮಸ್ಯೆ ಅಂತ ಹೇಳಿಕೊಂಡು ನಾನು ಆಹಾರ ಸಚಿವನಾದ ನಂತರ ಎಲ್ಲ 14 ವಿಚಾರ ತೆಗೆದು ಬಿಸಾಡಿ ಬರೀ 1,20,000 ತನಕ ಯಾರಿಗೆಲ್ಲ ಇವತ್ತು ಇನ್ಕಮ್ ಬರೋಕ್ಕೆ ಸಾಧ್ಯತೆಯಾ ಅಂಥವ್ರು ಎಲ್ಲರಿಗೂ ಕೂಡ ಇವತ್ತು BPL ಕಾರ್ಡ್ ಕೊಡುವಂಥ ವಿಚಾರ ಆಗಿ 5 ನಿಮಿಷದಲ್ಲಿ ಕೊಟ್ಟೆವು. ಯಾರಿಗೆ ನಿಮ್ಮ ಗ್ರಾಮ ತುಂಬ ಜನರಿಗಿರ್ಬೋದು, ಅರ್ಜಿ ಹಾಕಿ 10 ನಿಮಿಷದಲ್ಲಿ ತಗೊಂಡು ಹೋಗಿ, ಅರ್ಜಿನಲ್ಲಿ ಪೋಸ್ಟ್ ಮುಖಾಂತರ ಬರ್ತದೆ. ನಿಮ್ಮ ಗ್ರಾಮದಲ್ಲಿ ಕೂಡ ತುಂಬ ಜನರಿಗೆ ಸಿಕ್ಕಿರ್ಬೋದು. ಆಗ ನನ್ನದು ಕೇಳಿದವರು ಇದ್ದಾರೆ, ಕೈಯಲ್ಲಿ ಕೊಟ್ಟದೇ ಮುಂಚೆ ಬರಲಿಲ್ಲ ರೇಷನ್ ಕಾರ್ಡ್, ಇನ್ನು ಪೋಸ್ಟಲ್ಲಿ ಬರಲಿಕ್ಕೆ ಉಂಟಾ ಅಂತೇಳಿ. ಇಡೀ ರಾಜ್ಯದಲ್ಲಿ 20-30 ಲಕ್ಷ ಜನರಿಗೆ ಪೋಸ್ಟಲ್ಲಿ ಮುಟ್ಟಿಸುವಂಥ ವ್ಯವಸ್ಥೆ ನಾವಿವತ್ತು
ಮಾಡಿದ್ದೇವೆ. ಇವತ್ತು ಬಹುಶಃ ಇಲ್ಲಿದ್ದವ್ರಿಗೆ ಎಲ್ಲರಿಗೂ BPL ಕಾರ್ಡ್ ಇಲ್ಲದವ್ರು ಯಾರು ಕೂಡ ಇಲ್ಲ. ಒಂದು ಕಾಲ ಇತ್ತು, ಯಾರಿಗೆ ಕಾರ್ಡ್ ಇಲ್ಲ ಅಂತ ಹೇಳುವಾಗ ಎಲ್ಲರೂ ಕೂಡ ಕೈ ಎತ್ತೆ ನಮಗೆ ಇಲ್ಲ ಅಂತೇಳಿ. ಇವತ್ತು ನೀವು ಯಾವುದೇ ರಾಜ್ಯದ ಯಾವುದೇ ಗ್ರಾಮಕ್ಕೆ ಹೋಗಿ ನಿಮ್ಗೆ ಯಾರಿಗೆ ಕಾರ್ಡ್ ಇಲ್ಲ ಅಂತ ಹೇಳುವಾಗ ಹೊಸಬರು ಬಂದವರು, ಮದುವೆಯಾಗಿ ಬಂದವರು, ಈ ರೀತಿ ಹೊಸಬರು ಇಲ್ಲ ಅಂತ ಹೇಳೋದಲ್ಲದೆ ಇಂದಿನ ಯಾರು ಕೂಡ ಕಾರ್ಡ್ ಇಲ್ಲದಂತ ಇಡೀ ರಾಜ್ಯದಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡುವಂಥ ಅವಕಾಶ ಇವತ್ತು ಆಯಿತು. ಅದಕ್ಕೆ ಇದೆಲ್ಲ ಬಹುಶಃ ನೀವು ಕೊಟ್ಟಂಥ ಅವಕಾಶಕ್ಕೆ ಸಿಕ್ಕಿದಂಥ ವಿಚಾರ. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನೀವು ಸಲ್ಲಿಸಿ, ಈ ಒಂದು ಆಸ್ಪತ್ರೆಯಿಂದ ನಾನು ಆರೋಗ್ಯ ಸಚಿವನಾಗಿದ್ದಾಗ NCD ಪ್ರೋಗ್ರಾಮ್ ಅಂತ ತಂದಿದ್ದೆ. NCD ಪ್ರೋಗ್ರಾಮಲ್ಲಿ ನಿಮಗೆ BP, ನಿಮಗೆ ಬಹುಶಃ ತುಂಬ ಜನ ಬಂದಿರ್ಬೋದು ಮುಂಚೆ, BP, ಶುಗರ್ ಏನೆಲ್ಲ ನಿಮ್ಮ ವಯಸ್ಸು ಬೇಕು ಎಲ್ಲ ಕೂಡ ಆದ ಕಾರಣ ಬಹುಶಃ ಇವತ್ತು ಎಲ್ಲ ರೀತಿಯ ಆ ಒಂದು ಸಿಸ್ಟಮಲ್ಲಿ ಮಾಡಿದ್ದೆವು. ಯಾಕೆಂದರೆ ಜನಸಾಮಾನ್ಯರಿಗೆ ಇವತ್ತು ಪ್ರಯೋಜನತೆ ಆಗಬೇಕಂತೇಳಿ. ಆದ ಕಾರಣ ಸಣ್ಣ ಪುಟ್ಟ ವಿಚಾರ ಇದೆ, ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವಂಥ ವಿಚಾರ ಆಗುವ ನನಗೆ ಅತ್ಯಂತ ಸಂತೋಷ. ರಫೀಕ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ಹಿರಿಯ ಕಿರಿಯರು ಮತ್ತು ಈ ಊರಿನ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಸಂಪೂರ್ಣವಾದ ಸಹಕಾರ ಕೊಟ್ಟು ಅತ್ಯಂತ ಸೌಮತಿಯಿಂದ, ಅತ್ಯಂತ ಸೋದರತೆಯಿಂದ, ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸಣ್ಣ ಪುಟ್ಟ ವಿಚಾರ ಇದ್ದರೂ ಕೂಡ ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸುವ ವಿಶೇಷವಾದ ಮನೋಭಾವ ಹಮ್ಮಿಕೊಂಡಂಥ ಒಂದು ಗ್ರಾಮ ಇವತ್ತು ಎಲ್ಲರಿಗೂ ಒಂದು ಮಾದರಿಯಾದ ಗ್ರಾಮವಾಗಿ ಪರಿವರ್ತನೆ ಆಗಿದೆ. ಈ ಒಂದು ಸಂಸ್ಕೃತಿ ಶಾಶ್ವತವಾಗಿ ಗ್ರಾಮದ ನಿಲ್ಲುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿಕೊಂಡು ನೀವೆಲ್ಲವೂ ಕೂಡ ಜಾಗ್ರತೆಯಿಂದ ಇರುವಂಥ ವಿಚಾರ ಇವತ್ತು ಮಾಡಬೇಕು. ಯಾರಾದರೂ ಬಹುಶಃ ಎಲ್ಲಿಂದ ಒಂದು ಸ್ವಲ್ಪ ಇದೆ ಸೋಗಿನ ಅವ್ರನ್ನ ದೂರದೃಷ್ಟಿಯಿಂದ ನೋಡುವಂಥ ಇನ್ನೊಂದು ಏನು ಅಂಥ ವಿಚಾರ ಯಾವುದು ಕೂಡ ಬೇಡ. ಅಷ್ಟು ಭಯಭೀತರಾಗೊಂದು ವಿಚಾರ ಮಾಡಬೇಡಿ. ಅಷ್ಟು ಭಯಭೀತರಾಗೋದಾದರೆ ಮತ್ತು ಆಸ್ಪತ್ರೆ ನರ್ಸ್ ಮತ್ತು ಡಾಕ್ಟ್ರೇ ಕೆಲಸ ಮಾಡ್ತಾರೆ, ಆ ಒಂದು ಗಂಟಲು ದ್ರವವನ್ನು ಹೇಗೆ ತೆಗಿತಾರೆ. ಸೊ ನಾವು ಸ್ವಲ್ಪ ಜಾಗ್ರತೆ ಮತ್ತು ಇದು ಮಾನವೀಯತೆ ಮತ್ತು ಕರುಣೆಯ ಕಾಲ. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವನು ಗ್ರಾಚಾರ ಅವನೇನು ನಾವು ಇವತ್ತು ಸೋಂಕಿತನಾಗಿರ್ಬೋದು, ನಾಳೆ ನಾನು ಸೋಂಕಿತನಾಗ್ಬೋದು, ನಾವು ಕೇಳಿ ಪಡ್ಕೊಂಡ ಸಂದರ್ಭ ಅಲ್ಲ. ಸೋಂಕಿತನಾದ ಮತ್ತು ಅವ್ರ ಕುಟುಂಬಸ್ಥರಿಗೆ ನಾವು ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಅವರು ಬಹಿಷ್ಕಾರಕ್ಕೆ ಹೋಗೋ ಕೆಲಸ, ದೂರ ಇಡುವಂಥ ಕೆಲಸ ಅದು ಖಂಡಿತವಾಗಿ ಅದು ಸರಿಯಾದ ಒಂದು ಮಾನವೀಯತೆ ಮತ್ತು ಕರುಣೆ ಅಲ್ಲ. ಈ ಕಾಲದಲ್ಲಿ ನಮಗೆ ಮಾನವೀಯತೆ ಮತ್ತು ಕರುಣೆ ಬರದಿದ್ದರೆ ಮತ್ತು ನಮಗೆ ಯಾವಾಗ ಬರಲಿಕ್ಕೆ ಸಾಧ್ಯ? ಈ ಕಾಲಘಟ್ಟದಲ್ಲಿ ನಾವು ಇನ್ನೊಬ್ಬನಿಗೆ ಉಪಕಾರ ಮಾಡದಿದ್ದರೆ ಮತ್ತು ನಾವು ಯಾವಾಗ ನೀವು ಮಾಡೋದು? ಬಹುಶಃ ಇಡೀ ನಮ್ಮ ಇತಿಹಾಸ ಜೀವನದಲ್ಲಿ ನಾವು 40 ದಿವಸ ಒಳಗೆ ಕೂತ್ಕೊಂಡು ನಾನು ಇಲ್ಲಿ ತನಕ ನೋಡಲಿಲ್ಲ, ಇನ್ನು ಸದ್ಯಕ್ಕೆ ನೋಡಲಿಕ್ಕೆ ಕೂಡ ಇಲ್ಲ. ನಮ್ಮ ಜೀವನಮಾನದಲ್ಲಿ ಅದು ಹಿಂದೂಗಳ ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಮುಸ್ಲಿಮರ ಪಲ್ಲಿ ಇರಲಿ, ಯಾವುದು ಕೂಡ ಇವತ್ತು ಬಂದಾಗಿಟ್ಟದ್ದು ನಾನು ಇಲ್ಲಿ ತನಕ ನೋಡಲಿಲ್ಲ, ಸದ್ಯಕ್ಕೆ ಅಂಥ ವಿಚಾರ ಬರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಒಬ್ಬರಿಗೊಬ್ಬರಿಗೆ ನಾವು ಉಪಕಾರ ಮಾಡುವಂಥ ಮನೋಭಾವ ಪ್ರತಿಯೊಬ್ಬರು ಹಮ್ಮಿಕೊಳ್ಬೇಕು. ಅದು ಎಷ್ಟು ಆಗ್ತದೆ ಸಾಧ್ಯ ಇಲ್ಲ, ಎಷ್ಟು ಆಗ್ತದೆ ಅಷ್ಟು ನಮ್ಮ ಜವಾಬ್ದಾರಿಯಿಂದ ನೆನೆಸಿಕೊಂಡು ನಮ್ಮ ಸಹಕಾರ ಇವತ್ತು ನಾವು ಕೊಡಬೇಕಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲ ನಾವು ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತೊಮ್ಮೆ ಗ್ರಾಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಸದಸ್ಯರಿಗೂ ನನ್ನ ವಿಶೇಷದ ಅಭಿನಂದನೆ ಸಲ್ಲಿಸಿ ನಾನು ಅಮ್ಲಮಗರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಗುರ್ಕಾರ್ನ ವಹಿಸದು ಗ್ರಾಮಡು ಕರಿನ 5 ವರ್ಷಲೆಡು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತುಂಡು. ಸರ್ಕಾರದ ಸವಲತ್ತುಲೇನು ಗ್ರಾಮದ ಅಭಿವೃದ್ಧಿಗಾದ ಶಾಸಕಿಯರು ದಿಂಜ ಅನುದಾನ ಕೊಡ್ತೇರು. ಸೌಹಾರ್ದತೆಡು ಗ್ರಾಮ ಇನಿಕ್ಲ ಬಾಕಿದ ಗ್ರಾಮಲೆಗೂ ಮಾದರಿಯಾತನ ಪಂಡ ತೆರಿಪಾಯರು. ಬಹುಶಃ 1982ರಲ್ಲಿ ನಮ್ಮ ಕಣ್ಮುಂದೆ ಕಾಣುವಂತಹ ಆರೋಗ್ಯ ಚಿಕ್ಕ ಒಂದು ಕಟ್ಟಡವನ್ನು ಅವರ ತಂದೆ ಸ್ಥಳೀಯ ಶಾಸಕರಾಗಿದ್ದರು ದಿವಂಗತ UT ಫರ್ಸರ್ ಅವರು ಆ ಒಂದು ಕಟ್ಟಡವನ್ನು ಆ ಒಂದು ಸಮಯದಲ್ಲಿ ಶಿಲಾನ್ಯಾಸ ಮಾಡಿದರು, ಉದ್ಘಾಟನೆ ಸಹ ಮಾಡಿದರು. ತದನಂತರ ಅವರು ತೀರಿ ಹೋದ ನಂತರ ಆ ಜವಾಬ್ದಾರಿಯನ್ನು ಕ್ಷೇತ್ರದ ಜನರ ಆರೋಗ್ಯ ಕಾಪಾಡುವಲ್ಲಿ ಮುಂಚೂಣಿಯಲ್ಲಿ ಅವರ ಮಗನಾಗಿ ನಾನು ಇರಬೇಕು ಎಂಬ ಭಾವನೆಯಿಂದ, ಅದೇ ರೀತಿ ಕ್ಷೇತ್ರದ ಬಡವರ ಪರವಾಗಿ ನನ್ನ ಧ್ವನಿ ಇರಬೇಕು ಎಂಬ ಒಂದು ಭಾವನೆಯಿಂದ ಕ್ಷೇತ್ರದ ಎಲ್ಲ ಧರ್ಮ ಎಲ್ಲ ಜಾತಿಯವರ ಪ್ರೀತಿಗೆ ಪಾತ್ರರಾಗಿ ನನ್ನ ಶಾಸಕನ ಸೇವೆ ಏನುಂಟು ಆ ಒಂದು ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಹಸಿವಿನಿಂದ ಯಾರೆಲ್ಲ ಕ್ಷೇತ್ರದಲ್ಲಿದ್ದಾರೆ ಅವರು ಯಾರೂ ಸಹ ಹಸಿವಿನಿಂದ ಇರಬಾರದು ಎಂಬ ಮನೋಭಾವವನ್ನು ಇಟ್ಕೊಂಡು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದನ್ನು ಮೀರಿ ತಾಲೂಕು ವ್ಯಾಪ್ತಿಯಲ್ಲಿ ಅದನ್ನು ಮೀರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅದನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಅವರ ಓಡಾಟವನ್ನು ಮಾಡಿಕೊಂಡು ಈ ಒಂದು ಕಷ್ಟ ಕಾಲದಲ್ಲಿ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆದೇಶದಂತೆ ಸ್ಥಳೀಯ
ಜಿಲ್ಲಾಡಳಿತದ ಆದೇಶದಂತೆ ಸ್ಥಳೀಯ ಜನಪ್ರತಿನಿಧಿಗಳ ಆದೇಶದಂತೆ ಮನೆಯಲ್ಲಿ ಕೂತ್ಕೊಂಡು ಈ ಕೊರೋನಾ ಎಂಬ ಕೋವಿಡ್-19 ಎಂಬ ರೋಗವನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯವಿದೆ ಎಂಬ ಒಂದು ಆದೇಶದ ಪ್ರಕಾರ ಜನರೆಲ್ಲ ಮನೆಯಲ್ಲಿರುವಾಗ ಯಾರೂ ಸಹ ಹಸಿವಿನಿಂದ ಇರಬಾರದು. ಅದಕ್ಕಾಗಿ ನನ್ನ ತಂದೆ ಆ ಕಾಲದಲ್ಲಿ ಏನು ಸೇವೆ ಮಾಡಿದ್ದಾರೆ ಆ ಸೇವೆಯನ್ನು ನಾನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಭಾವನೆಯನ್ನು ಇಟ್ಕೊಂಡು ಎಲ್ಲರಿಗೂ ಕಾಣುವಂಥದ್ದು, ಎಲ್ಲರಿಗೂ ಕೇಳುವಂಥದ್ದು ಅವರ ಸೇವೆ ನಾನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಅಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ. ನಾವು ಅವರು ಆರೋಗ್ಯ ಸಚಿವರಾಗಿ, ನಂತರ ಆಹಾರ ಸಚಿವರಾಗಿ, ತದನಂತರ ನಗರಾಭಿವೃದ್ಧಿ ಸಚಿವರಾಗಿ, ಅದರೊಟ್ಟಿಗೆ ನಾಗರಿಕ ಪೂರೈಕೆ ಸಚಿವರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಒಂದು ಇಲಾಖೆಯಲ್ಲಿರುವಾಗ ನಮಗೆ ಸಿಕ್ಕಿದಂತಹ ಸೇವೆ ಏನೆಂದರೆ, ಆರೋಗ್ಯ ಇಲಾಖೆಯಲ್ಲಿರುವಾಗ 1,17,00,000 ರೂಪಾಯಿ ವೆಚ್ಚದಲ್ಲಿ ನಮ್ಮ ಕಣ್ಮುಂದೆ ಇವತ್ತು ನಿಂತಿರುವಂತಹ ಈ ಶಿಲಾನ್ಯಾಸದಿ ಕಟ್ಟಡ ಒಂದು. ಎರಡನೇ ಏನೆಂದರೆ, ನಮ್ಮ ಗ್ರಾಮಕ್ಕೆ ಸಿಕ್ಕಿದೆ ಅಂತಾರೆ ಆಹಾರ ಸಚಿವರಾಗಿರ್ತಕ್ಕಂಥ ಸಮಯದಲ್ಲಿ ಸುಮಾರು 42-43% BPL ಕಾರ್ಡ್ ಇರತಕ್ಕಂತಹ ನಮ್ಮ ಗ್ರಾಮಸ್ಥರು, ಸುಮಾರು 1058 ಕುಟುಂಬಗಳು ನಮ್ಮ ಒಂದು ಲೆಕ್ಕದಲ್ಲಿ ಇದೆ. ಈ ಕುಟುಂಬದಲ್ಲಿ 48% BPL ಕಾರ್ಡ್ನವರಿದ್ದರು. ಅವರು ಆಹಾರ ಸಚಿವರಾದ ನಂತರ ಸುಮಾರು ಈಗ 91-92% ನಮ್ಮ ಗ್ರಾಮದಲ್ಲಿ BPL ಕುಟುಂಬದವರು ಇದ್ದಾರೆ. ಅಂದರೆ ಅದರ ಸಂಪೂರ್ಣ ಕ್ರೆಡಿಟ್ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಸಲ್ಲಬೇಕಂತ ಈ ಸಮಯದಲ್ಲಿ ನಾನು ಬಹಳ ಮುಕ್ತವಾಗಿ ಈ ಕೋವಿಡ್-19 ಈ ಸಮಯದಲ್ಲಿ ಅವರ ಕೆಳಗೆ ಕೆಲಸ ಮಾಡುವಂತಹ ವಿವಿಧ ಘಟಕ, ಅಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರು ಕ್ಷೇತ್ರದ, ಅದೇ ರೀತಿ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಅವರ ಮಾರ್ಗದರ್ಶನದಂತೆ ಅವರು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಈ ಕೋವಿಡ್-19 ಸಮಯದಲ್ಲಿ ನೀವು ಗ್ರಾಮವನ್ನು ಬಿಟ್ಟು ಹೋಗಬಾರದು. ಈಗ ಉದಾಹರಣೆಗೆ ನಾನು ಸಹ ಸ್ವಲ್ಪ ದೂರದಲ್ಲಿದ್ದೆ, ಆದರೆ ಈ 2 ತಿಂಗಳಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾನು ಅಮ್ಲಮಗೂರು ಗ್ರಾಮವನ್ನು ಬಿಟ್ಟು ಎಲ್ಲಿಗೆ ಹೋಗಲಿಲ್ಲ. ಇದರ ಸಂಪೂರ್ಣ ಕ್ರೆಡಿಟ್ ಯಾರಿಗೆ ಅಂದರೆ, ಯಾರು ನಮ್ಮ ಹಿರಿಯವರಿದ್ದಾರೆ, ಯಾರು ನಮ್ಮ ಗುರುಗಳಿದ್ದಾರೆ, ಆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಸರಿಯಾಗಿ ನಡ್ಕೊಂಡು ಹೋದರೆ ಅವರ ಆ ಸ್ವಭಾವ ಖಂಡಿತವಾಗಿಯೂ ಅವರ ಶಿಷ್ಯಂದರಿಗೆ ಬರ್ತದೆ. ಅದು ಈಗಿನ ಈ ಸಮಯದಲ್ಲಿ ಬಂದಿದೆ ಅಂತ ನಾನು ಸ್ಪಷ್ಟವಾಗಿ ಈ ಸಮಯದಲ್ಲಿ ಉಲ್ಲೇಖಿಸ್ತೇನೆ. ಬಹುಶಃ ನಾವು ಈ ಕೋರೋನಾ-19 ಸಮಯದಲ್ಲಿ ಅಮ್ಲಮಗೂರು ಟಾಸ್ಕ್ ಫೋರ್ಸ್ ಸಮಿತಿ ಎಲ್ಲ ಕಡೆ ಉಂಟು, ಅಮ್ಲಮಗೂರಿನಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಉಂಟು. 2 ಟಾಸ್ಕ್ ಫೋರ್ಸ್ ಸಮಿತಿಯನ್ನು ನಾವು ಮೀಟಿಂಗ್ ಮಾಡಿದ್ದೇವೆ, 2 ವಿಶೇಷ ಸಭೆಯನ್ನು ಮಾಡಿದ್ದೇವೆ, 1 ಸಾಮಾನ್ಯ ಸಭೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಕ್ಷೇತ್ರದ ಶಾಸಕರ ಪರವಾಗಿ 500 ಕುಟುಂಬಗಳಿಗೆ ಮತ್ತು 80 ಆಟೋ ಚಾಲಕರಿಗೆ, ಅದೇ ರೀತಿ ಅಂಗನವಾಡಿ ಮತ್ತು ಅವರ ಸಹಾಯಕಿಯರಿಗೆ ಎಲ್ಲ ಸೇರಿ ಸಾಧಾರಣ ಸುಮಾರು 600 ಚಿಲ್ಲರೆ ಕಿಟ್ಗಳನ್ನು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಲ್ಲದೆ ನಾವು 850 ಕುಟುಂಬಗಳಿಗೆ, ಯಾರೂ ಸಹ ಹಸಿವಿನಿಂದ ಇರಬಾರದು ಎಂಬ ಉದ್ದೇಶದಿಂದ 850 ಮನೆಗಳಿಗೆ ನಾವು ಕಿಟ್ಟುಗಳನ್ನು ವಿತರಿಸಿದ್ದೇವೆ. ಅದರಲ್ಲಿ ಎಲ್ಲ ಸ್ಥಳೀಯ ಪಂಚಾಯತ್ನ ಸದಸ್ಯರ ಪ್ರಾಮುಖ್ಯತೆ, ಅಂದರೆ ಅವರ ಜವಾಬ್ದಾರಿ ಅದರಲ್ಲಿ ಎದ್ದು ಕಾಣ್ತದೆ. ಅದೇ ರೀತಿ ನಮ್ಮ ಸ್ಥಳೀಯ ಸ್ವಲ್ಪ ಹಣದಲ್ಲಿ ಸ್ವಲ್ಪ ಬಲಿಷ್ಠ ಇದ್ದವರೆಲ್ಲ ನಮಗೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಪಂಚಾಯತ್ನ ಸದಸ್ಯರು ಅವರವರ ತಿಂಗಳ ಗೌರವಧನದಿಂದ ಎಷ್ಟು ಅವರಿಗೆ ಸಾಧ್ಯ ಆಗ್ತದೆ ಅದು ಸಹ ಕೊಟ್ಟಿದ್ದಾರೆ. ನಾನು ಸಹ 6 ತಿಂಗಳದ್ದು 18,000 ರೂಪಾಯಿ ಸಹ ನಮ್ಮ ಈಗಿನ ಸಮಯದಲ್ಲಿ ನಾನು ಅದಕ್ಕೆ ಹಾಕಿದ್ದೇನೆ. ಈಗ ಎಲ್ಲರೂ ಸೇರಿಕೊಂಡು, ಅಂದರೆ ಇದರಲ್ಲಿ ಪಕ್ಷ, ಜಾತಿ, ಧರ್ಮ ಯಾವುದೇ ಭೇದವಿಲ್ಲದೆ ಮಾನವರ ರಕ್ಷಣೆ ನಾವು ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಈ ಒಂದು ಕಟ್ಟಡವನ್ನು ಬಹಳ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ನಾವು ಒಂದು ಉದ್ಘಾಟನೆ ಮಾಡಬೇಕಂದ್ರೆ ನನ್ನ ಬಹಳ ದಿವಸದ ಆಸೆ ಆಗಿತ್ತು. ಆದರೆ ಆ ಒಂದು ಕೊನೆಯ ಹಂತದಲ್ಲಿ ನಾವು ಮಾಡುವ ಅಂತ ಇತ್ತು. ಆ ಸಮಯದಲ್ಲಿ ನಮಗೆ ಇದು ಮಾಡಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಅವಕಾಶ ಸಿಗಲಿಲ್ಲ. ಆದರೂ ಸಹ ನಾವೊಂದು ಕಾನೂನನ್ನು ಮೀರದೆ ಕಾನೂನಿನ ಚೌಕಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತು
ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಗ್ರಾಮಸ್ಥರಿಗೆ ಮತ್ತು 300 ಗ್ರಾಮಸ್ಥರಿಗೆ ಅರ್ಪಣೆ ಮಾಡುವ ಮೂಲಕ ನಮ್ಮ ಗ್ರಾಮದಲ್ಲಿ ಹಿಂದೂ ರುದ್ರಭೂಮಿಯ ಒಂದು ಸಮಿತಿ ನಾವು ಮಾಡಿದ್ದೇವೆ ಸರ್. 1 ಎಕರೆ ಜಾಗವನ್ನು ಸರ್ವೆ ನಂಬರ್ 67ರಲ್ಲಿ ಹಿಂದೂ ರುದ್ರಭೂಮಿಗೆ ನಾವು ಸಾರ್ವಜನಿಕ ಹಿಂದೂ ರುದ್ರಭೂಮಿಗೆ ಇಟ್ಟಿದ್ದೇವೆ. ಅದರಲ್ಲಿ ನಾವು 30 ಜನರ ಒಂದು ಸಮಿತಿಯನ್ನು ರಚಿಸಿದ್ದೇವೆ. ಆ ಸಮಿತಿಯನ್ನು ಈಗಲೇ ನಾನು ನಿಮಗೆ ಹೇಳಲಿಚ್ಛಿಸ್ತೇನೆ. ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಲೆಕ್ಕ ಪರಿಶೋಧಕ ಮತ್ತು ಖಜಾಂಚಿ ಇವರು 6 ಜನರನ್ನು ನಾವು ನೇಮಕ ಮಾಡಿದ್ದೇವೆ. ಒಂದು ವೇಳೆ ನಿಮಗೆ ನಾವು ಈಗಲೇ ಅದನ್ನು ಹಸ್ತಾಂತರ ಮಾಡ್ತೇವೆ. ನಂತರ ನೀವು 30 ಜನ ಸೇರಿ ನಿಮಗೆ ಹೇಗೆ ಬೇಕು ಅದರಲ್ಲಿ ನಮ್ಮ ಹಸ್ತಕ್ಷೇಪ ಇಲ್ಲ. ಆದರೆ ಕಾನೂನಿನಲ್ಲಿ ಸ್ಥಳೀಯ ಪಂಚಾಯತ್ ಅಧ್ಯಕ್ಷರೇ ಹಿಂದೂ ರುದ್ರಭೂಮಿಗೆ ಆಗಲಿ ಮುಸ್ಲಿಂ ದಫನ ಭೂಮಿಗೆ ಆಗಲಿ ಸ್ಥಳೀಯ ಆಡಳಿತ ಅಧ್ಯಕ್ಷರ ಆಗಬೇಕಂತ ಕಾನೂನಿದೆ. ಆದರೆ ಅವರವರ ಭಾವನೆಗೆ ಅನುಗುಣವಾಗಿ ಅವರವರ ಆ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ನಾವೊಂದು ಕಮಿಟಿಯನ್ನು ಇವತ್ತು ರಚಿಸ್ತೇವೆ. ಅದೇ ರೀತಿ ಕೇಂದ್ರ ಜುಮ್ಮಾ ಮಸೀದಿ, ಕುಂಡೂರು ಜುಮ್ಮಾ ಮಸೀದಿ ಇದರ ಆಡಳಿತ ಸಮಿತಿಯವರ ಒಂದು ಆದೇಶದ ಪ್ರಕಾರ, ಅವರ ಒಂದು ಮನವಿಯ ಪ್ರಕಾರ ಮುಸ್ಲಿಂ ದಫನ ಭೂಮಿ 50 ಸೆನ್ಸ್ ಜಾಗ ನಾವು ಇಟ್ಟಿದ್ದೇವೆ. ಅದು ಸಹ ಸ್ಯಾಂಕ್ಷನ್ ಆಗಿ ಬಂದಿದೆ. ಅದು ಸಹ ಈಗ ಆ ಸಮಿತಿಯ ಅಧ್ಯಕ್ಷರು ಮತ್ತು ಅವರ ಸಮಿತಿಯವರು ಸಹ ಇದ್ದಾರೆ, ಅವರಿಗೆ ನಾವು ಹಸ್ತಾಂತರ ಮಾಡ್ತೇವೆ. ಅದೇ ರೀತಿ ನಮ್ಮ ಅಮ್ಲಮಗೂರು ಗ್ರಾಮದಲ್ಲಿ 32 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇದ್ದಾರೆ. ಅವರಿಗೆ ಪ್ರತಿ ವರ್ಷ ನಾವು ಅವರಿಗೆ ಸ್ಕೂಲ್ಗೆ ಎಲ್ಲ ವ್ಯವಸ್ಥೆಯನ್ನು ಅಮ್ಲಮಗೂರು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೇವೆ. ಅದು ಪ್ರತಿ ವರ್ಷ ಎಷ್ಟು ಮಕ್ಕಳು ಅವರಿಗೆ ಕೊಡೆ, ಬುಕ್ಸು, ಬ್ಯಾಗ್ ಎಲ್ಲ ನಾವು ಕೊಡ್ತೇವೆ. ಅದೇ ರೀತಿ ಅವರಿಗೆ ಅವರ ಮನೆಗೆ ಬೇಕಾದಂಥ ಬೋರು ಇನ್ನಿತರ ಎಲ್ಲ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು ಆ ಕುಟುಂಬಕ್ಕೆ ಸಿಂಟೆಕ್ಸ್ 1000 ನೀರು ಶೇಖರಣೆ ಮಾಡಲಿಕ್ಕೆ ಅವಕಾಶ ಇರುವಂತಹ ಸಿಂಟೆಕ್ಸ್ 32 ಕುಟುಂಬಗಳಿಗೆ ನಾವಿಲ್ಲಿ 28 ಕುಟುಂಬಗಳಿಗೆ ಇಲ್ಲಿ ತಂದಿದ್ದೇವೆ. 4 ಕುಟುಂಬಗಳು ಸ್ವಲ್ಪ ದೂರ ಇದ್ದ ಕಾರಣ ಅವರಿಗೆ ಅಲ್ಲಿ ನಾವು ಇಟ್ಟಿದ್ದೇವೆ, ಅಲ್ಲಿಂದ ಅವರು ರಿಸೀವ್ ಮಾಡ್ತಾರೆ. ಆದ್ದರಿಂದ ನಮ್ಮ ಒಂದು ವೇಳೆ ನಮ್ಮ ಈ ಬಾಡಿ ಅಂದರೆ 13 ಸದಸ್ಯರ, ಅದರಲ್ಲಿ ಯಾವುದೇ ಪಕ್ಷ, ಯಾವುದೇ ಧರ್ಮ, ಜಾತಿ ಯಾವುದೇ ಇಲ್ಲದೆ ನಡೆಸುವಂಥ ಒಂದು ಬಾಡಿ ಪಂಚಾಯತ್ ಬಾಡಿ. ಆ ರೀತಿ ನಾವು ಎಲ್ಲರೂ ಸೇರಿ ಅಂದರೆ ನಮ್ಮ ಈ 13 ಜನರ ಬಾಡಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಶಿಸ್ತುಬದ್ಧವಾಗಿ, ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಶಿಸ್ತುಬದ್ಧವಾಗಿ, ಯಾರ ಮನಸ್ಸಿಗೆ ನೋವಿಲ್ಲದ ರೀತಿಯಲ್ಲಿ, ಯಾವ ಹಿರಿಯರ ಸಲಹೆ ಕೊಲ್ಲದ ರೀತಿಯಲ್ಲಿ, ಹಿರಿಯರ ಮತ್ತು ನಮಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರನ್ನು ಎಲ್ಲರನ್ನು ಗಮನದಲ್ಲಿಟ್ಕೊಂಡು 5 ವರ್ಷ ನಾವು ಆಡಳಿತ ಮಾಡಿದ್ದೇವೆ. ಇಷ್ಟು ತನಕ ಭ್ರಷ್ಟಾಚಾರ ರಹಿತವಾದ ಒಂದು ಆಡಳಿತವನ್ನು ಕೊಟ್ಟಿದ್ದೇವೆ ಅಂತ ಈ ಸಮಯದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಚ್ಛಿಸ್ತೇನೆ. ಒಂದು ವೇಳೆ ಅಂಥದ್ದು ಈಗ ಅಧ್ಯಕ್ಷರು 5 ವರ್ಷ ನನಗೆ ಮೊದಲನೇದಾಗಿ ನಮ್ಮ 3-4 ಸಾಲಲ್ಲಿ ಅಧ್ಯಕ್ಷರಾಗಿ, ಈಗ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ, ಈಗ ನಮ್ಮ ಹತ್ತಿರನೇ ಮೋನಕ್ಕನವರಿದ್ದಾರೆ. ಒಂದು ಅಧ್ಯಕ್ಷರ ಅವಕಾಶ ಒಂದು 5 ವರ್ಷದ ಅವರ ಮಗನಿಗೆ ಮತ್ತು ನಮಗೆ ಮತ್ತು ಇಡೀ ರಾಜ್ಯದಲ್ಲಿ ಈ ಸಲ ಸಿಕ್ಕಿದೆ. ಆ 5 ವರ್ಷದಲ್ಲಿ ಯಾರ ಮನಸ್ಸಿಗೆ ನೋವಾಗದೆ ನಾನು ಮತ್ತು ನನ್ನ ಸಹೋದ್ಯೋಗಿ ಅಂದರೆ ನಮ್ಮ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಯಾವುದೇ ಗ್ರಾಮಸ್ಥರ ಮನಸ್ಸಿಗೆ ನೋವು ತರದೆ, ಅದು ನಿಮ್ಮ ಮನೆ, ನಿಮ್ಮ ಪಕ್ಷ, ನಿಮ್ಮ ಧರ್ಮ, ಜಾತಿ ಕೇಳದೆ ಎಲ್ಲ ಕಾರ್ಯವನ್ನು ಸಹ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಿದ್ದೇವೆ. ಮತ್ತು ಎಲ್ಲದಕ್ಕಿಂತಲೂ ಒಂದೇ ಒಂದು ಧರ್ಮದ ಮಧ್ಯೆ ಜಗಳ ಇಲ್ಲದ ಒಂದು ಗ್ರಾಮ ಇಡೀ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇದ್ದರೆ ಅದು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ ಅಮ್ಲಮಗೂರು ಗ್ರಾಮ ಪಂಚಾಯತ್ ಅಂತ. ನನಗೆ ನಾವು ಮಾಡಿದ ಅಂದರೆ ಈಗ ನಾವು ಸೇವೆ ಮಾಡುವಾಗ ನಮ್ಮ ಮೇಲೆ ಇದ್ದವರು ಅಂದರೆ ನಮಗೆ ಈಗ ಜಿಲ್ಲಾ ಪಂಚಾಯತ್ ಇದ್ದಾರೆ, ಇಲ್ಲ ಅಂತಲ್ಲ, ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ, ನಮಗೆ ಸ್ಥಳೀಯ ಶಾಸಕರಿದ್ದಾರೆ. ನಾವು ಏನು ಹೋದರೂ ಸಹ ಗ್ರಾಮಕ್ಕೆ ಬೇಕಾದ ಅಭಿವೃದ್ಧಿಯನ್ನು ಇಷ್ಟು ತನಕ 10 ವರ್ಷದಲ್ಲಿ ನಾನು 2 ವರ್ಷ ಸದಸ್ಯನಾಗಿ, 2.5 ವರ್ಷ ಉಪಾಧ್ಯಕ್ಷನಾಗಿ, 5 ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ ಈ ಸಮಯದಲ್ಲಿ ಒಂದೇ ಒಂದು ಸಲ ಸಹ ನನ್ನಿಂದ ಆ ಕೆಲಸ ಆಗುವುದಿಲ್ಲ ಅಂತ ಇಷ್ಟು ತನಕ ಇರಲಿಲ್ಲ. ಅದು ನನಗೆ ದೊಡ್ಡ ನಿಮ್ಮ ಕೊಡುಗೆ. ಅದಕ್ಕೆ ನನ್ನ ಹೃತ್ಪೂರ್ವಕ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಯಾಕೆಂದರೆ ಅವತ್ತು ಎಲ್ಲರೂ ಸೇರಿದರು. ನಾವು ಪಂಚಾಯತ್ ಅಧ್ಯಕ್ಷರಾಗುವ ಸಮಯದಲ್ಲಿ ಎಲ್ಲ ಪಕ್ಷದವರು ಸೇರಿದರು, ಎಲ್ಲ ಧರ್ಮದವರು ಸೇರಿದರು. ಎಲ್ಲರ ಒಂದೇ ಬೇಡಿಕೆ ಇತ್ತು. ಅವತ್ತು ಆಕಾಂಕ್ಷಿಗಳು ಬೇರೆ ಬೇರೆ ಇದ್ದರು.
ಆದರೂ ಸಹ ಅಲ್ಲಿ ಸೇರಿದ ಎಲ್ಲರ ಬೇಡಿಕೆ ಒಂದೇ, ರಫೀಕ್ ಅಧ್ಯಕ್ಷರ ಆಗಲಿ ಯಾರು ಸಹ ಅವಿರೋಧ ಆಯ್ಕೆಯನ್ನು ನಾವು ಮಾಡುವ ಎಂಬ ಉದ್ದೇಶದಿಂದ ಎಲ್ಲರೂ ಸೇರಿ ಆ ಅಧ್ಯಕ್ಷ ಆಗಲಿಕ್ಕೆ ಕಾರಣ ನನಗೆ ಈಗಲೂ ನೆನಪಿದೆ. ನಾನು ಅಫ್ಸಾಲಿ, ಸುದರ್ಶನ್ ಶೆಟ್ಟಿ ಮತ್ತು ಅಬುಬಕರ, ಇಕ್ಬಾಲ್, ಕಾಂತಪ್ಪನವರೆಲ್ಲರೂ ನಾವು ಇವರ ಮನೆಗೆ ಹೋಗುವಾಗ ನಮ್ಮ ಮುಖ ನೋಡೋಣ ಹೇಳಿ ಅಧ್ಯಕ್ಷರ ವಿಷಯ ಮಾತನಾಡಲಿಕ್ಕೆ ಬಂದದಂತ ಸುದರ್ಶನ್ ಶೆಟ್ಟರವ್ರ ಹತ್ರ ಕೇಳಿದರು. ಹೌದಂತ ಹೇಳಿದರು. ಅದು ಕೇಳೋದು ಬೇಡ, ಎಲ್ಲರೂ ಒಪಿನಿಯನ್ ತಗೊಂಡು ರಫೀಕ್ನನ್ನು ಅಧ್ಯಕ್ಷ ಮಾಡಿ ಅಂತ ಹೇಳಿದರು. ನೀವು ಇಟ್ಟ ನೀವು ನಮಗೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಒಳ್ಳೆಯ ಆಡಳಿತ ನಡೆಸಬಹುದು ಇರ್ಬೋದು. ಆ ಒಂದು ಚೌಕಟ್ಟಿನ ಮೀರಿ ಇಷ್ಟು ತನಕ ನಾನು ಕೆಲಸ ಮಾಡಲಿಲ್ಲ ಅಂತ ಈ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಯಾರಿಗೆ ನೋವಾಗದ ರೀತಿಯಲ್ಲಿ ನಮ್ಮ 13 ಸದಸ್ಯರು, ಇಕ್ಬಾಲ್ ಮತ್ತು ಎಲ್ಲರೂ 13 ಸದಸ್ಯರಿದ್ದಾರೆ. ಎಲ್ಲರೂ ಹೆಸರು ಹೇಳಕ್ಕಿಂತಲೂ ಎಲ್ಲರೂ ನಾನು ಹೇಳ್ತೇನೆ, ಎಲ್ಲರೂ ಅವರವರ ವ್ಯಾಪ್ತಿಗೆ ಅವರವರ ಅನುಗುಣವಾಗಿ ಸಹಾಯ ಸಹಕಾರ ಮತ್ತು ಜನರ ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ, ಈಗ ನಾವು ಕೊನೆಯ ಒಂದು ಕಾರ್ಯಕ್ರಮದ ಹಂತದಲ್ಲಿದ್ದೇವೆ. ಈ ಕೊರೋನಾ 19 ಅಂದರೆ ಕೋವಿಡ್-19 ಇಲ್ಲದಿದ್ದರೆ ನಮ್ಮ ಅವಧಿ ಒಂದು 15 ದಿವಸ ಮುಂಚೆ ಮುಗೀತಿತ್ತು. ಈ ಕೋವಿಡ್-19ನ ಕಾರಣ 24ಕ್ಕೆ, ಇಲ್ಲದಿದ್ದರೆ ಒಂದು 10-5 ದಿವಸ ಹೀಗೆ ಡಿಫ್ರೆಂಟ್ ಇರ್ಬೋದು ನಮ್ಮ ಒಂದು ಸೇವೆ. ಆದರೆ ಪಂಚಾಯತ್ ನಮ್ಮ ಅಧಿಕೃತವಾಗಿ ನಾವು ಅಧ್ಯಕ್ಷರ ಆಗಿ ನಮ್ಮ ಹೋಗ್ತದೆ ಹೊರತು ಗ್ರಾಮಸ್ಥರ ಮನಸ್ಸಿನಿಂದ ನಾವು ಯಾವತ್ತೂ ಹೋಗುವುದಿಲ್ಲ ಅಂತ ಈ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ. ನಿಮಗೆ ಯಾವುದೇ ಸಮಸ್ಯೆ ನಮ್ಮ ಅವಧಿ ಮುಗಿದರೆ ಆದರೂ ಸಹ, ಏನೇ ಸಮಸ್ಯೆ ಇದ್ದರೂ ಸಹ ನೀವು ನಮ್ಮನ್ನು ಸಂಪರ್ಕಿಸಿ. ಈಗ ಸ್ಥಳೀಯ ಶಾಸಕರ ಮುಂದೆ ಇಟ್ಕೊಂಡು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳುವುದರಲ್ಲಿ ಅರ್ಥ ಇದೆ. ಯಾಕೆಂದರೆ ನೀವು ಏನೇ ಹೇಳಿದರೂ ಅವರ ಮಧ್ಯವರ್ತಿಗಳು. ನಮ್ಮ ಹತ್ರ ನೀವು ಏನು ಅಭಿಪ್ರಾಯ ಹೇಳ್ತೇವೆ ನಾವೇ ಖುದ್ದಾಗಿ ಅದು ಮಾಡುವುದಲ್ಲ. ನಾವು ಸ್ಥಳೀಯ ಶಾಸಕರನ್ನು ಚರ್ಚಿಸಿ ಆ ಕಾರ್ಯವನ್ನು ರೂಪುರೇಷಕ್ಕೆ ತಗೊಂಡು ಬರ್ತೇವೆ ಅಂತ ಹೇಳ್ತಾ ಈ ಒಂದು ಉದ್ಘಾಟನಾ ಸ್ವಾಗತ ಭಾಷಣ ಈಗಾಗಲೇ ನಾನು ಪ್ರಾರಂಭಿಸಲಿಕ್ಕೆ ಮುಂದಾಗಿದ್ದೇನೆ. ಈ ಒಂದು ಸುಸಜ್ಜಿತವಾದಂತಹ ಈ ಒಂದು ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆಗೆ ಆಗಮಿಸಲಿಕ್ಕೆ ಇದ್ದರು ಕೋಟ ಶ್ರೀನಿವಾಸ ಪೂಜಾರಿ ಅವರು, ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ. ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಪರವಾಗಿ ಇದನ್ನು ಶಿಲಾನ್ಯಾಸ 3 ವರ್ಷ 2016ರಂದು ಶಿಲಾನ್ಯಾಸ ಮಾಡಿದಂಥ ಕ್ಷೇತ್ರದ ಶಾಸಕರೇ, ನಮ್ಮೆಲ್ಲರ ಪ್ರೀತಿಯ ಶಾಸಕರೇ, ಎಲ್ಲ ಧರ್ಮದವರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂತಹ ಸ್ಥಳೀಯ ಶಾಸಕರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಬಂದ ಕಾರಣ ಅವರನ್ನು ನಾನು ಉದ್ಘಾಟನೆ ಮಾಡುವುದವರು ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ಈ ಸ್ಥಳೀಯ ಹೋಲಿ ಕ್ರಾಸ್ ಚರ್ಚಿಯ ಗುರುಗಳಾದಂತಹ ಫಾದರ್ ಗಿಲ್ಬರ್ಟ್ ಡಿಸೋಜ ಸರ್ ಇದ್ದಾರೆ, ಗುರುಗಳಿದ್ದಾರೆ. ಅವರನ್ನು ಸಹ ಈ ಸಮಯದಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ. ಅದೇ ರೀತಿ ಸೋಮೇಶ್ವರ ಮತ್ತು ಮುನ್ನೂರು ಅಮ್ಲಂಗೂರು ಹರೇಕಲ ಅದೇ ರೀತಿ ನಮ್ಮ ಇಲಾಖೆ ಅಂದರೆ ಪಂಚಾಯತ್ ಇಲಾಖೆ, ಅದೊಂದು ರಾಜಕೀಯ ಇಲಾಖೆಯಲ್ಲಿ ಭಾಳ ಅನುಭವ ಇರತಕ್ಕಂತಹ 3-4 ಸಲ ಅಧ್ಯಕ್ಷರಾಗಿ, ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಈ ಒಂದು ಅರ್ಥಪೂರ್ಣವಾದಂತಹ ರಾಜಕೀಯದ ಸಂಪೂರ್ಣವಾದಂತಹ ಅದರ ಒಂದು ಪಿಕ್ಚರ್ ಇರತಕ್ಕಂತಹ ಒಬ್ಬ ಹಿರಿಯ ರಾಜಕಾರಣಿ, ನಮ್ಮೆಲ್ಲರ ಪ್ರೀತಿಯ ನಮ್ಮ ಸ್ಥಳೀಯ ಪಕ್ಕದ ಗ್ರಾಮದವರಾದಂತಹ ಮೊಹಮ್ಮದ್ ಮೋಹನ್ರವರು, ತಾಲೂಕು ಪಂಚಾಯತ್ ಸದಸ್ಯರು. ಅವರನ್ನು ನಾನು ಎಲ್ಲರ ಪರವಾಗಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಇವರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು, ಅಧ್ಯಕ್ಷರು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಅವರ ಸೇವೆ ಎಲ್ಲರಿಗೂ ಗೊತ್ತಿರತಕ್ಕಂತಹ, ಎಲ್ಲರಿಗೂ ಅರ್ಥಪೂರ್ಣವಾದಂಥ, ಯಾರನ್ನು ಮನಸ್ಸನ್ನು ನೋಯಿಸದೆ ಎಲ್ಲ ಪಕ್ಷರಹಿತವಾದಂತಹ ಸೇವೆ ಕೊಡುವಂತಹ ಒಂದು ಮನೋಭಾವ ಇರತಕ್ಕಂತಹ ನಮ್ಮ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯರು. ಅದೇ ರೀತಿ ಶಿಕ್ಷಣ ಮತ್ತು ಆರೋಗ್ಯ ಇದರ ಸ್ಥಾಯಿ ಸಮಿತಿ ಅಧ್ಯಕ್ಷರಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮೇಡಮ್ರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಮತಿ ವಿಲ್ಮಾ ಡಿಸೋಜ,
ತಾಲೂಕ್ ಪಂಚಾಯತ್ ಸದಸ್ಯರು 300, ಯಾಕೆಂದರೆ ನಮ್ಮದು ಮತ್ತು 300 ಗ್ರಾಮ ಒಟ್ಟಿಗೆ ಇರತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಪರವಾಗಿ, ನಮ್ಮ ಪಂಚಾಯತ್ನ ಪರವಾಗಿ ಮತ್ತು ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ಆದರಪೂರ್ವ ಸ್ವಾಗತಿಸ್ತೇನೆ. ಅದೇ ರೀತಿ 300 ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ರೂಪಾ ಡಿ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ನಾನು ಪಂಚಾಯತ್ ಪರವಾಗಿ, ನನ್ನ ವ್ಯಕ್ತಿಗೆ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಕೇಂದ್ರ ಜುಮ್ಮಾ ಮಸೀದಿ ಇದರ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಹಾಜಿ ಅಬೂಬಕರ್ ಸಿದ್ದಿಕ್ ಸ್ವಾಗತರವರು ಬಂದಿದ್ದಾರೆ. ಅವರನ್ನು ಸಹ ನಾನು ಆದರಪೂರ್ವವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮಿತ್ರರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹೇಗೆ ನಾವು ಈಗಿನ ಜಿಲ್ಲಾ ಪಂಚಾಯತ್ ಸದಸ್ಯರ ಹತ್ರ ನಮಗೇನು ಸಮಸ್ಯೆ ಆದರೂ, ನೀರಿನ ಸಮಸ್ಯೆ ಆದರೂ ಹೋಗ್ತೇವೆ, ಅದೇ ರೀತಿ ಇವರಿಗಿಂತ ಮುಂಚೆ ನಮಗೆ ಸ್ಥಳೀಯ ನೀರಿನ ಸಮಸ್ಯೆ ಏನಾದರೂ ಬಂದರೆ, ಅಂದರೆ ನನ್ನ ದೃಷ್ಟಿಯಲ್ಲಿ ದೊಡ್ಡ ಒಂದು ಕೊಡುಗೆ ಅವರದೇನೆಂದರೆ 3.5 ಕಿಲೋಮೀಟರ್, ಅಂದರೆ ಬರುವುದಿಂದ ತಿಲಕ್ ನಗರ ನೀರು ಇಲ್ಲದ ಒಂದು ಪ್ರದೇಶವಾಗಿತ್ತು ಆ ಸಮಯದಲ್ಲಿ. ಅಲ್ಲಿಗೆ 3.5-4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರ್ತದೆ. ಅಲ್ಲಿಂದ ಎಮರ್ಜೆನ್ಸಿ ಆಗಿ ಬೇಕಾದ ವ್ಯವಸ್ಥೆ ನನ್ನ ಆತ್ಮೀಯ ಮಿತ್ರರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದಕ್ಷಿಣ ಕನ್ನಡ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಸಮಾಜ ಸೇವಕರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂತಹ NS ಕರೀಂರವರನ್ನು ನಾನು ಆದರಪೂರ್ವವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನನ್ನ ಇನ್ನೊಬ್ಬ ಆತ್ಮೀಯ ಮಿತ್ರ ಮುಸ್ತಫಾ ರೇಕಲ್ಲ, ಕೆಲವು ಬಾರಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಅವರ ಮಗಳೀಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಯಾವುದೇ ಹುದ್ದೆ ಇಲ್ಲದಿದ್ದರೂ ಸಹ, ರಾಜಕೀಯವಾಗಿ ಇಲ್ಲದಿದ್ದರೂ ಸಹ ನಮ್ಮೊಟ್ಟಿಗೆ ಸದಾ ಸಮಯ ನಮಗೆ ಸ್ಪಂದಿಸುವಂತಹ, ನಮ್ಮೊಟ್ಟಿಗೆ ಕೈ ಜೋಡಿಸುವಂತಹ, ನಮ್ಮ ಎಲ್ಲ ಕಷ್ಟ ಸುಖಕ್ಕೆ ಪಾಲ್ಗೊಳ್ಳುವಂತಹ ನನ್ನ ಆತ್ಮೀಯ ಮಿತ್ರ ಮುಸ್ತಫಾ ಮಲಾರ್ ಅವರಿದ್ದಾರೆ. ಅವರನ್ನು ಆದರಪೂರ್ವವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ನಾಯಕರಾದಂತಹ ಸುದರ್ಶನ್ ಶೆಟ್ಟರ್ ಅವರಿದ್ದಾರೆ. ಅವರನ್ನು ನಾನು ಆದರಪೂರ್ವವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ STMC ಸ್ಥಳೀಯ ಆಡಳಿತ ಸಮಿತಿಯ ಸದಸ್ಯರಾದಂತಹ ನನ್ನ ಮಿತ್ರರಾದಂತಹ ಅಬುಸಲ್ ಎಸ್ಬೀರ್ ಅವರಿದ್ದಾರೆ. ಅವರನ್ನು ನಾನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಕೊಣಾಜ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಶೌಕತ್ ಇವರನ್ನು ಸಹ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಎಲಿಯಾರ್ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂತಹ ನಮ್ಮ ಹಿರಿಯರು, ನಮಗೆ ಸಲಹೆ ಸದಾ ಸಮಯ ನೀಡತಕ್ಕಂತಹ ಉಜ್ಞಾಕರ್ ಅವರಿದ್ದಾರೆ. ಇಬ್ರಾಹಿಂ ಅವರ ಹೆಸರು, ಅದರ ಕರೆಯುವುದು ಉಜ್ಞಾಕ. ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಕೊರತಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಚಂದ್ರಾಸರವರಿದ್ದಾರೆ. ಅವರನ್ನು ನಾನು ಸಹ ಆದರಪೂರ್ವವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅಮ್ಲಮೊಗರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಿತಿಯ ಸದಸ್ಯರು, ಸಮಾಜ ಸೇವಕರಾದಂತಹ ನಮ್ಮೆಲ್ಲರ ಮಿತ್ರರಾದಂತಹ ರವಿರಾಜ್ ರೈರವರಿದ್ದಾರೆ. ಅವರನ್ನು ನಾನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ, ನಾವು ಮೊನ್ನೆ ಈ ಒಂದು ಕಾರ್ಯಕ್ರಮ ಇಡುವಾಗ ಅದಕ್ಕೆ ಒಂದು ಮುಂಚೆ ನಾವು ಸಿಂಟ್ಯಾಕ್ಸ್ನ ವ್ಯವಸ್ಥೆ ಇಟ್ಟಿದ್ದೇವೆ. ಆದರೆ ನಿನ್ನೆ ಮೆಡ್ರಾಸಿಗೆ ಆರ್ಡರ್ ಮಾಡಿ, ಅಂದರೆ ಇಲ್ಲಿ ಕೊರೋನಾದಿಂದ ಇಷ್ಟು ಸ್ಟಾಕ್ ಇಲ್ಲ ಅಂತ ಹೇಳಿದಾಗ ಮೊನ್ನೆ ಲೋಡ್ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಇವತ್ತು ಬೆಳಿಗ್ಗೆ ಒಂದು 9:30 ಗಂಟೆಗೆ ಇಲ್ಲಿ ಅನ್ಲೋಡ್ ಆದದ್ದು. ಅದಕ್ಕೆ ಸಂಪೂರ್ಣ ವ್ಯವಸ್ಥೆಗೆ ಅವರೊಂದು ಮಾರ್ಗದರ್ಶನ ಮತ್ತು ಅವರ ಒಂದು ಪರಿಚಯಸ್ಥರ ಮುಖಾಂತರ ಅದನ್ನು ತರಿಸಿದ್ದಾರೆ. ಅವರನ್ನು ನಾನು ನಮ್ಮ PDOರನ್ನು ಸಹ ಆದರಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನಾನು ಸ್ವಾಗತಿಸ್ತೇನೆ. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಮಾಜಿ ಸದಸ್ಯರು NS ಕರೀಂ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್, ಸದಸ್ಯರು ವಿಲ್ಮಾ, ಮಾಜಿ ಸದಸ್ಯರು ಮುಸ್ತಫಾ ಮಲಾರ್, ಸುದರ್ಶನ್ ಶೆಟ್ಟಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಯಶೋಧ, 300 ಪಂಚಾಯತ್ ಅಧ್ಯಕ್ಷರು ರೂಪಾ, ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಆಲಿ, ಎಲಿಯಾರ್ ಚರ್ಚದ ಧರ್ಮಗುರು ವಂದನೆ ಫಾದರ್ ಗಿಲ್ಬರ್ಟ್ ಡಿಸೋಜಾ, ಎಲಿಯಾರ್ ಮಸೀದಿದ ಅಧ್ಯಕ್ಷರು ಇಬ್ರಾಹಿಂ ಅಮ್ಲಮಗರು, ಮಸೀದಿದ ಅಧ್ಯಕ್ಷರು ಅಬೂಬಕರ್ ಸ್ವಾಗತ್,
ಪರಿಸರದ ಪ್ರಮುಖರು ಶ್ರೀ ರವಿರಾಜ್ ರೈ ಎಲ್ಯಾರ್ ಇಂಚತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಇದು ನಮ್ಮ ಅಮ್ಲಮೊಗರು ಗ್ರಾಮದಲ್ಲಿ ಬಹಳ 1970ನೇ ಇಸವಿಯಲ್ಲಿ ನಮ್ಮ ಈಗಿನ ಪಂಚಾಯತ್ ಆಫೀಸ್ನಲ್ಲಿ ಒಂದು ಸಣ್ಣ ಕಟ್ಟಡದಲ್ಲಿ ಈ ಒಂದು ಹೆಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆಯಾಗಿತ್ತು. ಆನಂತರ 82ರಲ್ಲಿ ಅಲ್ಲಿ ಸ್ಥಳಾವಕಾಶ ಇಲ್ಲ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ನಮ್ಮ UT ಖಾದರ್ರವರು MLA ಆಗಿದ್ದರು. ಆಗ ಇಲ್ಲಿ ಎಲಿಯಾರ ಪದವಿನಲ್ಲಿ ಒಂದು ಸ್ಥಳಾವಕಾಶವನ್ನು ಮಾಡಿ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣವಾಯಿತು. ಆನಂತರ 1986-87ರಲ್ಲಿ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹೆಲ್ತ್ ಸೆಂಟ್ರಿಗೆ ಮೇಲ್ದರ್ಜೆಗೆ ಏರಿತು. ಬಹುಶಃ ಆಗ ನಮ್ಮ ಡಾಕ್ಟರ್ ರಾಮಾನುಜಮ್ಮು ಈ ಕ್ಷೇತ್ರದ ಜಿಲ್ಲಾ ಪರಿಷತ್ ಈಗ ಜಿಲ್ಲಾ ಪಂಚಾಯತ್, ಆಗ ಜಿಲ್ಲಾ ಪರಿಷತ್ ಇತ್ತು, ಈ ಕ್ಷೇತ್ರದ ಸದಸ್ಯರಾಗಿ ಅವರು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಈ ನಮ್ಮ ಅಮ್ಲಮೊಗರು ಗ್ರಾಮದ ಪ್ರಾಥಮಿಕ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ನಮಗೆ ಸ್ವಲ್ಪ ಅನುಕೂಲವಾಯಿತು. ಆಗ ಇಲ್ಲಿ ಪ್ರಾಥಮಿಕ ಆಸ್ಪತ್ರೆಗಳು ಎಲ್ಲಿಯೂ ಇರಲಿಲ್ಲ. ನಂತರ ನಮಗೆ ನಮ್ಮ UT ಖಾದರ್ರವರು ಹೆಲ್ತ್ ಮಿನಿಸ್ಟರ್ ಆದರು. ಆಗ ಹೆಲ್ತ್ ಮಿನಿಸ್ಟರ್ ಆಗಿ ಮಂಗಳೂರಿಗೆ 2ನೇ ಸಲ ಬರುವಾಗಲೇ ನಾವು ಹೋಗಿ ಅವರಲ್ಲಿ ನಾನು, ರಫೀಕ್, ಅಬುಸಾಲಿಯವರು ಹೋಗಿ ಅವರ ಹತ್ರ ಮಾತಾಡಿ ನಮ್ಮ ಆಸ್ಪತ್ರೆಯನ್ನು ಇನ್ನೂ ಸುಸಜ್ಜಿತವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ನಾವು ಇದರ ಬಗ್ಗೆ ಚರ್ಚೆ ಮಾಡಿದೆವು. ಆಗ ಅವರು ಹೇಳಿದರು, ಅದಕ್ಕೆಲ್ಲ ವ್ಯವಸ್ಥೆ ಇಲ್ಲ, ಅದು ಬಹಳ ಕಷ್ಟ ಆಗ್ತದೆ. ಈಗ ನಿಮಗೆ ಇದ್ದ ಆಸ್ಪತ್ರೆಯನ್ನು ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಆ ಮಾತನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಖಾದರ್ರವರ ಬಗ್ಗೆ ಹೇಳುವುದಾದರೆ ಅವರು ನಿಜವಾಗಿಯೂ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಜನರ ಸೇವೆಯನ್ನು ಮಾಡಿ ದುಡಿದಂಥ ವ್ಯಕ್ತಿ. ಅದರಲ್ಲಿಯೂ ವಿಶೇಷವಾಗಿ ಈ ಕೋವಿಡ್-19 ಸ್ಟಾರ್ಟ್ ಆದ ಅವರು ಕ್ಷೇತ್ರದಿಂದ ಹೊರಗಡೆ ಹೋದವರಲ್ಲ. ಈ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಎನ್ನದೇ ಜನರ ಕಷ್ಟ ಸುಖಗಳಲ್ಲಿ ಭಾಗವಹಿಸಿದಂಥ ಏಕೈಕ ಒಬ್ಬ MLA ಇದ್ದರೆ ಅದು UT ಖಾದರ್ ಅಂತ ಹೇಳುವಂತೆ ನಾವು ಹೋಗಿ ಹೇಳಿದರೆ ಯಾವ ಕೆಲಸ ಬೇಕಾದರೂ ಅವರು ಮಾಡಿಕೊಟ್ಟಂಥ ವ್ಯಕ್ತಿ. ಅವರ ಒಟ್ಟಿಗೆ ನಮಗೆ ಒಳ್ಳೆ ಟೀಮ್ ಕೂಡ ಸಿಕ್ಕಿದೆ. ನಮ್ಮ ತಾಲೂಕು ಪಂಚಾಯತ್ ಮೆಂಬರ್ ಆಗಲಿ, ಅದರಲ್ಲಿಯೂ ನಮ್ಮ ಅಧ್ಯಕ್ಷರು ಅವರ ನೆರಳಿನಂತೆ ಅವರ ಹಿಂದೆ ಅವರ ಹತ್ರ ನಮ್ಮ ಕ್ಷೇತ್ರದ ನಮ್ಮ ಗ್ರಾಮದ ಕೆಲಸಗಳನ್ನು ಮಾಡಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದ್ದಾರೆ. ಆ ಒಂದು ಶ್ರಮದ ಪ್ರತಿಫಲವಾಗಿ ನಮಗೆ ಇಷ್ಟೆಲ್ಲ ಸೌಕರ್ಯಗಳು, ನಮ್ಮ ಗ್ರಾಮದ ಅಭಿವೃದ್ಧಿಗೆ ಇಷ್ಟೆಲ್ಲ ಕೆಲಸಗಳು, ಇಷ್ಟೆಲ್ಲ ಆರ್ಥಿಕ ಅನುದಾನಗಳೆಲ್ಲ ಬರಲಿಕ್ಕೆ ಕಾರಣವಾಗಿದೆ ಅಂತ ಈ ಸಮಯದಲ್ಲಿ ನಾನು ದೇವರ ಆಶೀರ್ವಾದವನ್ನು ಬೇಡುತ್ತೇನೆ. ಇದು ನಿಜವಾಗಿಂದು ಕಷ್ಟದ ಸಮಯ. ಈ ಸಮಯದಲ್ಲಿ ನಾವು ಇತರರಿಗೆ ಸಹಾಯ ಮಾಡೋದು ಒಂದು ಒಳ್ಳೆಯ ಉತ್ತಮ ಕಾರ್ಯವಾಗಿದೆ. ಅದಕ್ಕೋಸ್ಕರ ನಿನ್ನೆ ತಾನೇ ನಮಗೆ ಶ್ರೀಮಾನ್ ಖಾದರ್ ಅವರು 2 ಕ್ವಿಂಟಲ್ ಅಕ್ಕಿಯನ್ನು ಉದಾಹರಣೆಸಿಕೊಟ್ಟದ್ದು ನನಗೊಂದೊಂದು ತುಂಬ ಆಶ್ಚರ್ಯ, ಸಂತೋಷ ಕೊಟ್ಟಿದೆ. ಅದರಾಗಿ ನಮ್ಮ ಅಧ್ಯಕ್ಷರು ಅವರು ಹೇಳಿದ್ದಾರೆ 18,000 ಕೊಟ್ಟದ್ದು ಅಂತ ಹೇಳಿದ್ದಾರೆ. ನಿಜವಾಗಿ ಒಂದು ಒಳ್ಳೆಯ ನಿಮ್ಮ ಇದು ಯಾಕೆ ಸ್ವಭಾವ. ಯಾಕಂದರೆ ಈ ಸಮಯದಲ್ಲಿ ನಾವು ಕೊಡುವಂಥದ್ದು ನಮ್ಮಲ್ಲಿ ಇರಬೇಕು. ಅಕ್ಕಿ ಇಲ್ಲದೆ ಇರ್ಬೋದು, ಹಣ ಇಲ್ಲ ಇರ್ಬೋದು, ಆದರೆ ಒಂದು ನಗು ಇರ್ತದೆ, ಒಂದು ಮಾತು ಇರ್ತದೆ, ಒಂದು ಉತ್ತೇಜನ ಇರ್ತದೆ, ಒಂದು ಧನ್ಯವಾದ ಇರ್ತದೆ. ಅದು ನಾವು ಈ ಸಮಯದಲ್ಲಿ ಹಂಚಿಕೊಂಡು ನಾವೆಲ್ಲರೂ ಈ ದೇವರ ಮಕ್ಕಳಂತೆ ಸಹೋದರಂತೆ ಬಾಳಬೇಕೆಂದು ನಾನು ಆಶಿಸ್ತೇನೆ. ಅದಕ್ಕೋಸ್ಕರ ಈ ಒಂದು ಆರೋಗ್ಯ ಕೇಂದ್ರ ಇಲ್ಲಿ ಮಾಡಲು ಕಾರಣಕರ್ತ ಎಲ್ಲರನ್ನೂ ನಾನು ಉಪಕಾರ ಸ್ಮರಿಸ್ತೇನೆ. ಇಲ್ಲಿಂದ ಆರೋಗ್ಯ ಪಡೆದು
ಕೊಡುವ ಪ್ರತಿಯೊಬ್ಬರು ನಿಮ್ಮ ಈ ಸೇವೆಯನ್ನು ನೆನೆಸ್ತಾರೆ, ಹರಸ್ತಾರೆ. ದೇವರು ನಿಮಗೆ ಆಶೀರ್ವಾದ ಕೊಡ್ತಾರೆ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ. ಕಳೆದ 2.5 ವರ್ಷದ ಹಿಂದೆ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಆಗುವಾಗಲೇ ಬಹಳಷ್ಟು ನಿರೀಕ್ಷೆ ಇತ್ತು. ತದನಂತರ ಬಹಳ ಸ್ಪೀಡಾಗಿ ಕಟ್ಟಡದ ಕೆಲಸ ಆಯಿತು. ಆದರೆ ಏನೋ ಅಡೆತಡೆಗಳಿಂದ ಈ ಕಟ್ಟಡ ಉದ್ಘಾಟನೆ ಆಗಲಿಕ್ಕೆ ಕೇಳುವುದಿಲ್ಲ. ನಾನು ಸ್ಥಳೀಯ ಶಾಸಕರಲ್ಲಿ, ಯಾಕಂತ ಹೇಳಿದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಆಗಿರೋದ್ರಿಂದ ಕೂಡ ಸನ್ಮಾನ್ಯ ಯು ಟಿ ಖಾದರ್ ಅವರ ಜೊತೆ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಜಗಳ ಮಾಡೋದಂತ ಹೇಳ್ಬೋದು. ಏನಾದರೂ ಕೆಲಸ ಆಗಬೇಕಿದ್ರೆ ಡೈರೆಕ್ಟಾಗಿ ಮಾತಾಡಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಲ್ಲಿ ಕೂಡ ಅವರ ಜೊತೆ ಕೆಲಸವನ್ನು ಮಾಡಿದಂಥ ಅನುಭವ ಇದೆ. ನಾನು ಇತ್ತೀಚೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಾಗ ಮೊದಲನೆಯದಾಗಿ ಶಾಸಕರಲ್ಲಿ, ಸಚಿವರಲ್ಲಿ ಎಲ್ಲರಲ್ಲಿ ಹೇಳಿರುವಂಥದ್ದು, ಎಲ್ಲೆಲ್ಲ ಆರೋಗ್ಯ ಕೇಂದ್ರಗಳು ಹೊಸತಾಗಿ ಆಗಿದೆ ಅದೆಲ್ಲ ಈಗ ತುಕ್ಕು ಹಿಡಿಯುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಶಾಸಕರದೊಂದು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದರು. ಹೇಗೆ ಅಮ್ಲಮೊಗರಿನ ಈ ಕಟ್ಟಡ ನಮ್ಮ ಅಧ್ಯಕ್ಷರಿಗೆ ದೊಡ್ಡ ಕನಸಿತ್ತು, ಬಹಳ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಬೇಕು, ಎಲ್ಲ ಊರಿನ ಜನರನ್ನು ಕರಿಬೇಕು, ಸಂತೋಷಕೂಟ ಮಾಡಬೇಕಂತೇಳಿ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ, ಕೊರೋನಾ ಎಂಬ ಮಹಾಮಾರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಕೂಡ ಮನಸ್ಸಿಗೆ ಎಷ್ಟು ನೋವ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವ ಎಲ್ಲ ಜನರನ್ನ ಕೂಡ ಆ ದೇವರು, ಸರ್ವಶಕ್ತರಾದಂಥ ಎಲ್ಲ ಸರ್ವಧರ್ಮದ ದೇವರು ಕಾಪಾಡಲಿ ಎಂಬ ಬೇಡಿಕೆ ಕೂಡ ನಮ್ಮದು. ಅದರ ಜೊತೆಯಲ್ಲಿ ಶಾಸಕರಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಮನವಿ, ಈಗಾಗಲೇ ನಮ್ಮೆಲ್ಲ ಕ್ಷೇತ್ರದ ಜನರು ಒಂದು ಸರ್ಕಾರಿ ಆಸ್ಪತ್ರೆ ಬೇಕಿದ್ರೆ ಸ್ಥಳೀಯ ವೆಲ್ಲಾಕಿಗೆ ಮತ್ತು ನಾವು ಲೇಡಿ ಘೋಷಣೆಯನ್ನು ಅನ್ವಯಿಸಬೇಕಾಗ್ತದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ 2-3 ಆಸ್ಪತ್ರೆಗಳಿದೆ, ಈಗಾಗಲೇ ಲೋಕಾರ್ಪಣೆ ಆಯ್ತು 2. ಆದರೆ ಆದಷ್ಟು ಬೇಗ, ಆದಷ್ಟು ಶೀಘ್ರದಲ್ಲಿ ನಿಮ್ಮ ಕನಸೇನಿದೆ ಬಹಳ ಉತ್ತಮವಾದ ಕನಸು, ಅದನ್ನು ಅವರವರ ಬಾಯಿಂದ ಹೇಳಿದ್ರೆ ಉತ್ತಮ ಅಂತ ಅನಿಸ್ತದೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರವನ್ನ ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಇಲ್ಲಿಯ ಜನರು ನೇತ್ರಾವತಿ ದಾಟದೆ ನಮ್ಮ ಕ್ಷೇತ್ರದಲ್ಲೇ ಒಂದು ಅತ್ಯುತ್ತಮವಾದಂಥ ಆಸ್ಪತ್ರೆಯ ಸೇವೆ ಸಿಗ್ತಾ ಇದೆ ಎಂಬ ಹೆಮ್ಮೆಯನ್ನು ತರುವಂಥ ಕೆಲಸವನ್ನ ನಿಮ್ಮ ಅವಧಿಯಲ್ಲೇ ಮಾಡಬೇಕು. ಅದರ ಜೊತೆಯಲ್ಲಿ ಸ್ಥಳೀಯರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಕೂಡ ನೀವು ಧ್ವನಿ ಎತ್ತಬೇಕು, ನಮ್ಮ ಜೊತೆ ಸಹಕರಿಸಬೇಕಂತ ಹೇಳ್ತಾ, ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ಎಲ್ಲ ನನ್ನ ಆರೋಗ್ಯ ಇಲಾಖೆಯ ಮಿತ್ರರಿಗೆ ಕೂಡ ವಂದಿಸ್ತೇನೆ. ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದೇ ವಾಕ್ಯ ಇರುವಂಥದ್ದು, ನಮ್ಮ ರಕ್ಷಣೆ ನಮ್ಮ ಹೊಣೆ. ಈಗಾಗಲೇ ನಾವೆಲ್ಲ ಭಯ ಪಡ್ತಾ ಇದ್ದೇವೆ, ಇನ್ನು ಮುಂದೆ ಭಯಪಟ್ಟು ಬದುಕುವಂತ ಇಲ್ಲ, ಚಾಲೆಂಜಿಂಗ್ ಆಗಿ ಬದುಕಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಆದಷ್ಟು ಮನೆಯಲ್ಲಿರಿ, ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕಿಕೊಳ್ಳಿ, ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಎಲ್ಲರೂ ಕೂಡ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳಿ. ನಿಮ್ಮ ಊರಿನಲ್ಲಿ ಬೇರೆ ಜಿಲ್ಲೆ, ಬೇರೆ ಊರಿನವರು ಅಥವಾ ಯಾರಾದರೂ ಬೇರೆ ರಾಜ್ಯದಿಂದ ಬಂದರೆ ಇಮಿಡಿಯೇಟ್ ಆಗಿ ಸ್ಥಳೀಯ ಸದಸ್ಯರು ಮತ್ತು ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರ, ಅಂಗನವಾಡಿ ಕಾರ್ಯಕರ್ತರ ಗಮನಕ್ಕೆ ತನ್ನಿ, ನೋಡಲ್ ಅಧಿಕಾರಿಗಳಿದ್ದಾರೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಲೋಕಾರ್ಪಣೆಯಾದಂಥ ಈ ಒಂದು ಆರೋಗ್ಯ ಇಲಾಖೆ ಈ ಕ್ಷೇತ್ರದ ಎಲ್ಲ ಜನರಿಗೂ ಕೂಡ ಒಂದು ಉತ್ತಮವಾದಂಥ ಸೇವೆಯನ್ನು ನೀಡಲಿ. ಮತ್ತೊಂದು ಕೊನೆಯ ಮನವಿ ಶಾಸಕರಲ್ಲಿ, ಹರೇಕಳದಲ್ಲಿ ಈಗಾಗಲೇ ಸಬ್ ಸೆಂಟರ್ಗೆ ಕಳೆದ 3 ವರ್ಷದಿಂದ ಬೊಬ್ಬೆಡಿತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರೋರು ನಮ್ಮ ಪಕ್ಕದ ಹರೇಕಳ ಗ್ರಾಮದವರು. ಅವರಿಗೆ ಇಲ್ಲಿ ಬಂದ್ರೆ ಕೆಲವೊಮ್ಮೆ ಔಷಧಿಗಳು ಸಿಗುವಂತದ್ದಿಲ್ಲ, ಸರ್ವಿಸ್ ಸರಿಯಾಗಿ ಆದ್ರೂ ಕೂಡ ಇಲ್ಲಿ ಇಲಾಖೆಯವರು ಕೊಡ್ತಾ ಇದ್ದಾರೆ. ಬೋಳಿಯವರಿಗೆ ಹೋಗ್ಬೇಕು, ಆದ್ರೆ ಅಲ್ಲಿ ಸಬ್ ಸೆಂಟರ್ ಮಾಡುವಂತ ಎಲ್ಲ ಪ್ರಕ್ರಿಯೆಗಳು ಈಗಾಗಲೇ ಚಾಲನೆಯಲ್ಲಿದೆ. ಅದನ್ನ ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುಶಃ ನಿಮ್ಮ ಅವಧಿಯಲ್ಲಿ ಎಲ್ಲ ಆರೋಗ್ಯವಂತರಾಗಿರುವುದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ನಮಗೆ ಸಿಗ್ತದೆ ಎಂಬ ನಂಬಿಕೆಯೊಂದಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ನಮ್ಮ ಇಡೀ ರಾಜ್ಯದ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳು ರಫೀಕ್ಗೆ ಕೈ ತೋರಿಸ್ಬೇಕು. ಯಾಕೆಂತ ಹೇಳಿದರೆ ಅಚ್ಚುಕಟ್ಟಾಗಿ 5 ವರ್ಷ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟದ್ದು ಈ ಪರಿಸರದ ಎಲ್ಲರೂ ನಮ್ಮ ಗಮನಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಬರುವ ಚುನಾವಣೆಯಲ್ಲಿ ಇನ್ನೊಂದು ಸಲ ಗೆದ್ದು ಅಧ್ಯಕ್ಷರಾಗಿ ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಹಾರೈಸಿ, ಖಂಡಿತವಾಗಿ ಇವತ್ತು ನಮ್ಮ ಏನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆ ಕಟ್ಟಡ ಭಾಳಷ್ಟು ವಿಜೃಂಭಣೆ ಆಗಬೇಕಿತ್ತು. ನಮ್ಮ ಸುದರ್ಶನ್ ಶೆಟ್ಟಿಯವರ ಭಾಳಷ್ಟು ಆಸೆ ಇತ್ತು, ಇಡೀ ಊರವರಿಗೆ ಒಂದು ಊಟ ಕೊಟ್ಟು ನಮ್ಮ ಅಧ್ಯಕ್ಷರಿಗೂ ಸದಸ್ಯರಿಗೂ ಒಂದು ಆಸೆ ಇತ್ತು. ಆದರೆ ಕಾರಣಾಂತರದಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಅವರಿಗಿನ್ನು ಕೇವಲ 10 ದಿವಸ ಇರುವುದು. ಆದ್ದರಿಂದ ಇದನ್ನು ತಾರತುರಿಯಲ್ಲಿ ಅರ್ಜೆಂಟಾಗಿ ಮಾಡಿದ್ದಾರೆ. ಯಾಕೆ ಅರ್ಜೆಂಟಾಗಿ ಮಾಡಬೇಕಂತ ಹೇಳಿ, ಜನಸಾಮಾನ್ಯರಿಗೆ ಒಳ್ಳೆಯ ಸೇವೆ ಸಿಗಬೇಕಂತ ಉದ್ದೇಶ ಇಟ್ಕೊಂಡು, ಅವರ ಅವಧಿ ಮುಗೀತದಂತ ಭಾವಿಸಿ ಖಂಡಿತ ಅಲ್ಲ. ಯಾಕೆಂತ ಹೇಳಿದರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಒಂದು ಹೊಸ ಆಸ್ಪತ್ರೆ ಕಟ್ಟಡದಲ್ಲಿ ಸೇವೆ ಕೊಡಲಿ ಅಂತ ಭಾವನೆಯನ್ನು ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅಮ್ಲಮೊಗರು ಮತ್ತು 300 ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ನಮ್ಮ ಅಮ್ಲಮೊಗರು ಗ್ರಾಮ
ಖಂಡಿತವಾಗಿ ಒಂದು ಒಳ್ಳೆಯ ಗ್ರಾಮದ ಗ್ರಾಮಸ್ಥರು. ನಾನು ಖಂಡಿತವಾಗಿ ಅಮ್ಲಮುಗೂರು ಗ್ರಾಮದ ಸರ್ವ ಜನರನ್ನು ಎಷ್ಟು ಅಭಿನಂದಿಸಿ ಸಾಕಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಶಾಂತಿ ಸೌಹಾರ್ದತೆಯ ಒಂದು ಮೂರ್ತಿ ನಮ್ಮ 20 ಗ್ರಾಮ, ಒಂದು ಪುರಸಭೆ, ಒಂದು ಪಟ್ಟಣ ಪಂಚಾಯತ್, ಒಂದು ನಗರಸಭೆ ನಮ್ಮ ಕ್ಷೇತ್ರದಲ್ಲಿ. ಇದರಲ್ಲಿ ಒಂದು ಶಾಂತಿಯ ಮೂರ್ತಿ ಗ್ರಾಮಸ್ಥರು ಎಲ್ಲಿ ಅಂತ ಕೇಳಿದರೆ ಖಂಡಿತವಾಗಿ ಅಮ್ಲಮುಗೂರು ಗ್ರಾಮಸ್ಥರು. ಅವರನ್ನು ಎಷ್ಟು ಅಭಿನಂದಿಸಿ ಸಾಕಾಗಲಿಕ್ಕೆ. ಹಾಗಾಗಿ ನಾನು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಅಮ್ಲಮುಗೂರು ಗ್ರಾಮಸ್ಥರನ್ನು, ನಮ್ಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರನ್ನು, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರನ್ನು, ಸದಸ್ಯರನ್ನು ಎಲ್ಲರನ್ನು ಹೊಂದಿಸಿ ನಾನು ಇವತ್ತು ಈ ಒಂದು ಅಮ್ಲಮುಗೂರಿನಲ್ಲಿ, ಈ ಎಲಿಯಾರ್ ಪದವಿನ ಭಾಗದಲ್ಲಿ ಇಷ್ಟು ಭವ್ಯವಾದಂತಹ ಒಂದು ಸುಸಜ್ಜಿತವಾದಂತಹ ಒಂದು ತಾವೆಲ್ಲರೂ ಇವಾಗ ಬಹಳಷ್ಟು ಮಂದಿ ಇದನ್ನು ಒಳಗೆ ಹೋಗಿ ನೋಡಲಿಕ್ಕಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಇದನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಇವಾಗಲೇ ಕಟ್ಟಿ ಆಗಿದೆ, ಇವತ್ತು ಅದರ ಉದ್ಘಾಟನೆ ನೆರವೇರ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದಂತಹ ನಮ್ಮ ನೆಚ್ಚಿನ ಶಾಸಕರು, ಮಾಜಿ ಮಂತ್ರಿಗಳಾದಂತಹ ನನ್ನ ಮಿತ್ರರಾದಂತಹ ಖಾದರ್ ಅವರಿಗೆ, ನಾವು ಈ ಗ್ರಾಮದವರು, 300 ಗ್ರಾಮದವರು, ಹರೇಕಳದವರು, ಬೆಳ್ಮದವರು, ಎಲ್ಲ ಈ ಸುತ್ತಮುತ್ತಲಿನ ಗ್ರಾಮದವರು ಎಷ್ಟು ಆಭಾರಿಯಾಗಿದ್ದರೂ ಅದು ಕಮ್ಮಿಯೇ ಆಗ್ತದೆ. ಯಾಕೆಂತ ಹೇಳಿದರೆ ಇದನ್ನು ಎಲ್ಲ ಕಡೆಯಿಂದ ಬಿಟ್ಟು ನಮ್ಮ ಈ ಆರೋಗ್ಯ ಕೇಂದ್ರ ಸ್ವಲ್ಪ ಹಳೆಯ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿ ಸುಸಜ್ಜಿತವಾಗಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಅವರು ನಮ್ಮ ಅಮ್ಲಮುಗೂರು ಗ್ರಾಮಕ್ಕೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರೊಂದಿಗೆ ಅವರಿಗೆ ಅವರ ಒಂದು ಸೇವೆಯನ್ನು ಮೊನ್ನೆ ನಾವೆಲ್ಲ ಇಲ್ಲಿ ಸಾರ್ವಜನಿಕವಾಗಿ ನಾವು ಹೇಳ್ತಾ ಇದ್ವಿ. ಆದರೆ ಬೆಂಗಳೂರಿನಲ್ಲಿ ಪವರ್ ಟಿವಿ ಅಂತ ಒಂದು ದೊಡ್ಡ ಟಿವಿ ಚಾನಲ್ ಮೊನ್ನೆ ಸರ್ವೆ ಮಾಡಿದ್ರು. ಎಲ್ಲ MLAಗಳದ್ದು ವಿಷಯಗಳನ್ನು ಹೇಳ್ತಾ ಇದ್ರು. ಅದರಲ್ಲಿ ಪಾಸ್ ಯಾರು, ಫೇಲ್ ಯಾರು ಅಂತ. ಅದರಲ್ಲಿ ಚಂದನ್ ಶರ್ಮಾ ಅಂತ ಒಬ್ಬ ಆ್ಯಂಕರ್ ಮತ್ತು ರಾಕೇಶ್ ಶೆಟ್ಟಿ ಅಂತ ಅದರ ಡೈರೆಕ್ಟರು, ಇವರು ನಮ್ಮ ಮಂಗಳೂರು ಕ್ಷೇತ್ರ ಬಿಟ್ಟು ಮಂಗಳೂರು 1 ಉಳ್ಳಾಲ ಕ್ಷೇತ್ರ ಅಂತ ಬರುವಾಗ ಅವರ ಬಾಯಿಂದ ಉದ್ಗಾರವಾದಂತಹ ಕೆಲವು ಮಾತುಗಳಿದೆಯಲ್ಲ, ಅದು ನಮ್ಮ MLA ಬಗ್ಗೆ, ಅದು ಅವರು ಹೆಮ್ಮೆ ಪಡುವಂತಹ ವಿಷಯ ಅಲ್ಲ. ಅಮ್ಲಮುಗೂರಿನ ಗ್ರಾಮಸ್ಥರು ಹಾಗೂ ಈ ಕ್ಷೇತ್ರದ ಜನರು ಹೆಮ್ಮೆ ಪಡುವಂತಹ ವಿಷಯವನ್ನು ಅವರು ಇಡೀ ಕರ್ನಾಟಕಕ್ಕೆ ಹೇಳಿ ತೋರಿಸಿದ್ದಾರೆ. ಅಂದರೆ ಆ ಮನುಷ್ಯ 24/7 ಯಾವ ರೀತಿಯಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹೋಗಿ ದುಡಿತಾ ಇದ್ದಾರೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಅದರ ಪರವಾಗಿ ಅವತ್ತು ಅವರು ಮಾತಾಡುವಾಗ ಸಲೀಮಾ ಇವರು ಮುಸ್ತಾಫಾ ಇವರು ಒಂದು 2-3 ಜನ ಅಭಿಪ್ರಾಯವನ್ನು ಹೇಳಿದರು. ನನ್ನಂಥವ್ರು ನಾನು ಹೇಳಿದರೆ ಅದಕ್ಕಿಂತ ಜಾಸ್ತಿ ಅಲ್ಲಿ ಹೇಳುವನಿದ್ದೆ. ಮಾತ್ರ ನನಗೊಂದು ಅಲ್ಲಿ ಸಂದರ್ಭ ಸಿಕ್ಕಿದ್ರೆ, ಯಾಕೆ ಅಂತ ಹೇಳಿದರೆ ಗುಣಕ್ಕೆ ಯಾವತ್ತೂ ನಾವು ಮತ್ಸರ ಮಾಡಬಾರ್ದು. ನಮ್ಮಲ್ಲಿ ಅವನು ನಿಜವಾಗಿಯೂ ದುಡಿಯುವ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಇಳಿದಿದ್ರೆ ಅದರಲ್ಲಿ ಬೇರೆ ರೀತಿಯಾದ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ನೋಡಬಾರ್ದು. ನಾನು ನೋಡಿದಷ್ಟರ ಮಟ್ಟಿಗೆ, ನಾನು ಇಷ್ಟರವರೆಗೆ ಅದನ್ನು ಸಂಪರ್ಕ ಮಾಡಿದಂತಹ ಇಷ್ಟರವರೆಗೆ ಖಂಡಿತವಾಗಿ ಭೇದ ಭಾವ ರಹಿತವಾಗಿ ಎಲ್ಲ ಜನಾಂಗವನ್ನು ಒಂದೇ ರೀತಿಯಲ್ಲಿ ಪ್ರೀತಿಸಿ, ಎಲ್ಲರಿಗೂ ಅದು ಯಾವ ಪಕ್ಷದವನಿರಲಿ ಯಾವುದೇ ಇರಲಿ ಅದನ್ನು ತನ್ನ ಕೈಲಾದಷ್ಟು ಆ ಕೆಲಸಗಳನ್ನು ಯಾವುದೇ ಒಂದು ಮನಸ್ಸಿನಲ್ಲಿ ಗೊಂದಲವಿಲ್ಲದೆ ಅಲ್ಲದೆ ಮನಸ್ಸಿನಲ್ಲಿ ಬೇರೆ ರೀತಿಯಾಗಿ ಎಣಿಸದೆ ಮಾಡುವ ಒಬ್ಬ ವ್ಯಕ್ತಿ ಇದ್ದರೆ ಅದು ಖಾದರ್ ಖಂಡಿತವಾಗಿದ್ದಾರೆ. ಅದಲ್ಲದೆ ಇದಕ್ಕೆ ಸರಿಸಮಾನವಾಗಿ ಪೈಪೋಟಿಯಂತೆ ನಮ್ಮ ಜಿಲ್ಲಾ ಪಂಚಾಯತ್ನ ನಮ್ಮ BJPಯ ಶಾಸಕಿ ಆಗಿರ್ಬೋದು, BJPಯಿಂದ ನೋಡಿ, ಯಾವತ್ತು ಹಸನ್ಮುಖಿ ಒಂದು ಸತಿ ಮಾತಾಡುವಾಗ ಅಷ್ಟು ವಿನಮ್ರ, ಎಷ್ಟು ಒಳ್ಳೆಯ ರೀತಿಯ ಉಚ್ಚಾರಣೆಗಳೆಲ್ಲ ಬರ್ತದೆ ಅಂತ ಹೇಳಿದ್ರೆ ಧನಲಕ್ಷ್ಮಿ ಅಕ್ಕನವರು ನೋಡಬೇಕು. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಮೊಹಮ್ಮದ್ ಮೋಣೂನವರು ನನ್ನ ಮಿತ್ರ, ಅವರು ಸಹ ಬಹಳ ಅನುಭವಿ. ಅವರು ಸಹ ಅಷ್ಟೇ, ಯಾರು ತಾವುಗಳು ಹೋಗಿ ಅವರ ಹತ್ರ ಒಂದು ಮಾತಾಡಿ, ಇಲ್ಲದಿದ್ದರೆ ಅವರ ಇಷ್ಟು ಭಾಷಣಗಳನ್ನು ನೀವು ಕೇಳಿರಲಿ, ಸದಾ ಅವರ ಬಾಯಿಂದ ಉದ್ಗಾರ ಆಗುವಂಥ ಕೆಲಸ, ಸರ್ವರನ್ನು ಒಂದೇ ರೀತಿಯಾಗಿ ಉಚ್ಚರಿಸುವಂತಹ ದೊಡ್ಡ ಗುಣ ಮೊಹಮ್ಮದ್ ಮೋಣು ಅವರಲ್ಲೂ ಇದೆ. ಆದ ಕಾರಣ ನಮಗೆಲ್ಲರೂ ಒಳ್ಳೊಳ್ಳೆ ನಾಯಕರು ಸಿಕ್ಕಿದ್ದಾರೆ. ಇದಕ್ಕೆಲ್ಲ ಕಲಶವಿಟ್ಟಂತೆ ನಮ್ಮ ಗ್ರಾಮದ ಅಧ್ಯಕ್ಷರಾಗಿ ಶಫೀಕ್ ಅವರು 5 ವರ್ಷ ಆಡಳಿತ ಮಾಡಿದ್ದು ಅಮ್ಲಮುಗೂರು ಜನರ ಸೌಭಾಗ್ಯ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ತುಂಬ ಜನ ಅಧ್ಯಕ್ಷರು ಬಂದಿರ್ಬೋದು, ಹೋಗಿರಬಹುದು, ಆದರೆ ಕಾರ್ಯವನ್ನು ಕೈಗೆತ್ತಿಕೊಂಡರೆ ಅದನ್ನು ಸಂಪೂರ್ಣವಾಗಿ ಗುರಿ ಮುಟ್ಟುವವರೆಗೆ ಕಾರ್ಯನಿರ್ವಹಿಸಿದಂಥ ಒಬ್ಬ ಅಧ್ಯಕ್ಷ ಇದ್ದರೆ ಅದು ರಫೀಕ್ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.